ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಾವು ಏನು ಮಂಗಳೂರು ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ, ಬಹುಶಃ ರಾಜ್ಯದಾದ್ಯಂತ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಅಕ್ಟೋಬರ್ 3ರಂದು ರಕ್ತ ಕೊಡೆವು ಪಿಂಚಣಿ ಬಿಡೆವು ಅನ್ನುವಂಥ ಒಂದು ಸ್ಲೋಗನ್ ಇಟ್ಟುಕೊಂಡು, ಅನ್ನುವಂಥ ಒಂದು ಘೋಷ ವಾಕ್ಯವನ್ನು ಇಟ್ಟುಕೊಂಡು ನಮ್ಮ ಜಿಲ್ಲಾ ಪಿಂಚಣಿದಾರರ ಸಂಘ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ NPS ಸಂಘದ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಹೋರಾಟ ನಡೀತಾ ಇರುವಂಥದ್ದು. ಆಯಾಯ ತಾಲೂಕು ಕೇಂದ್ರಗಳಲ್ಲಿ ಹೋರಾಟ ನಡೀತಾ ಇದೆ. ಅಂದರೆ ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಅನ್ನುವ ಒಂದು ಘೋಷವಾಕ್ಯದ ಹಿಂದೆ ಏನಿದೆ, ಯಾಕೆ ಈ ಹೋರಾಟ, ಏನಿದು ಪಿಂಚಣಿ? ಬಹುಶಃ ಬಹಳ ಮಂದಿಗೆ ಪಿಂಚಣಿ ಇನ್ನಿತರ ಈ ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಸಿಗುವಂಥ ಸೌಲಭ್ಯಗಳು ಮತ್ತು ಅದು ಇದರ ಬಗೆಗೆ ಒಂದು ಧನಾತ್ಮಕವಾದಂಥ ಅಂಶದಲ್ಲಿ ಗೊತ್ತಿದೆ ವಿನಃ ಅದರ ಋಣಾತ್ಮಕವಾದಂಥ ಅಂಶಗಳು ಏನು ಅನ್ನೋದು ಬಹುಶಃ ಇನ್ನೂ ಕೂಡ ಅರ್ಥವೂ ಆಗ್ಲಿಕ್ಕಿಲ್ಲ ಮತ್ತು ತಿಳಿದಿರ್ಲಿಕ್ಕೂ ಇಲ್ಲ ಅಂತ ಅನ್ನುವಂಥದ್ದು. ಹಾಗಾಗಿ ತಿಳಿಯುವಂಥ ಕೆಲಸವನ್ನು ಮಾಡುವುದರ ಜೊತೆಗೆ ಈ ವಿಭಾಗದ ಸಮಸ್ಯೆ ಏನು ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಅವರು ಹೋರಾಟಕ್ಕೆ ಇಳಿದಿದ್ದಾರೆ. ಈ ಹೋರಾಟಕ್ಕೆ ಎಲ್ಲರ ಬೆಂಬಲ ಕೂಡ ಅಗತ್ಯ ಇದೆ ಅನ್ನುವ ಕಾರಣಕ್ಕಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅವರು ಇದ್ದಾರೆ, ನಮ್ಮ ಜೊತೆ ಮಾತನಾಡಲಿಕ್ಕಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ NPS ಸಂಘದ ಜಿಲ್ಲಾಧ್ಯಕ್ಷರು ಇಬ್ರಾಹಿಂ ಎಂ ಅವರು ನಮ್ಮ ಜೊತೆಗಿದ್ದಾರೆ. ಸಂತೋಷ್ ಕುಮಾರ್ ಅವರು ಬಂಟ್ವಾಳ ತಾಲೂಕು NPS ನ ಅಧ್ಯಕ್ಷರಾಗಿದ್ದಾರೆ. ದಿನೇಶ್ ಮಾಚಾರ್ ಅವರು ಪುತ್ತೂರು ತಾಲೂಕು NPS ನ ಅಧ್ಯಕ್ಷರು. ಅದೇ ರೀತಿಯಲ್ಲಿ ಮಂಗಳೂರು ತಾಲೂಕು NPS ನ ಅಧ್ಯಕ್ಷರಾದಂಥ ಚಂದ್ರನಾಥ್ ಎಂ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಇಬ್ರಾಹಿಂ ಅವರೇ, ಏನಿದು ಈ ಘೋಷವಾಕ್ಯವನ್ನು ಕೊಟ್ಟಿದ್ದೀರಿ, ರಕ್ತ ಕೊಟ್ಟೆವು ಅದರ ಪಿಂಚಣಿ ಬಿಡೆವು, ಏನಿದ್ರ? ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸರ್ಕಾರಿ ನೌಕರಿಯು ಹಲವಾರು ಪಲ್ಲಟಗಳನ್ನು ಕಂಡಿದೆ. 6ಕ್ಕೆ ಏರದ 3ಕ್ಕೆ ಇಳಿಯದಂತಹ ವೇತನ ಭತ್ಯೆಗಳು ಒಂದು ರೀತಿಯಲ್ಲಿ ನಿರಾಶೆಯನ್ನು ತಂದಿದ್ರೂ ಸಹ ತನ್ನ ಇಳಿವಯಸ್ಸಿನಲ್ಲಿ ಆರ್ಥಿಕ ಭದ್ರತೆಗಾಗಿ ನೀಡುವಂತಹ ಪಿಂಚಣಿಯ ಸೌಲಭ್ಯ ಇದೆ ಎನ್ನುವಂತಹ ಕಾರಣಕ್ಕೆ ಸರ್ಕಾರಿ ನೌಕರರು ಒಂದು ರೀತಿಯಲ್ಲಿ ಆಕರ್ಷಣೆಗೊಳಗಾಗ್ತಾ ಇತ್ತು. ಆದರೆ ಬಹಳ ದುಃಖದ ಮತ್ತು ಬೇಸರದ ವಿಷಯ ಏನು ಅಂತಂದ್ರೆ, ನಾವು ಕೂಡ ಹಾಗೆ ತಿಳ್ಕೊಳ್ತೀವಿ, ಅದು ಸರ್ಕಾರಿ ನೌಕರರು ಅಂದ್ರೆ ಈಗ ನೀವೇನು ಹೇಳ್ತಾ ಇದ್ರಿ. ಹೌದು. ಆದರೆ ದುರಂತ ಅಂದ್ರೆ 2006ರ ನಂತರ ಯಾರೆಲ್ಲ ಸರ್ಕಾರಿ ನೌಕರಿಗೆ ಸೇರಿರ್ತಾರೋ ಅವರಿಗೆ ಒಂದು ಹೊಸ ಪಿಂಚಣಿ ಯೋಜನೆಯನ್ನು, ಡಿಫೈನ್ಡ್ ಪೆನ್ಷನ್ ಅನ್ನು ಕ್ಯಾನ್ಸಲ್ ಮಾಡಿ ಒಂದು ರೀತಿಯಲ್ಲಿ ವಂತಿಗೆ ಆಧಾರಿತಂತಹ ಪಿಂಚಣಿಯನ್ನು ಜಾರಿಗೆ ತರ್ತಾರೆ. ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾದಂಥದ್ದು. ಅಂದ್ರೆ ಅಲ್ಲಿವರೆಗೆ ಇದ್ದಂತ ಒಂದು ಪೆನ್ಷನ್ ಯೋಜನೆಯನ್ನು ರದ್ದುಗೊಳಿಸಿ ಒಂದು ಹೊಸ ಪಿಂಚಣಿ ಯೋಜನೆಯನ್ನು ಮಾಡ್ತಾರೆ. ಆಮೇಲೆ 2006ಕ್ಕೆ ಯಾರು ಸರ್ಕಾರಿ ನೌಕರರಾಗಿ ಜಾಯಿನ್ ಆಗ್ತಾರೋ ಅವರಿಂದ ಆರಂಭಗೊಳ್ಳುತ್ತದೆ. ಅದಕ್ಕಿಂತ ಮೊದಲಿನವರಿಗೆ OPS ಹಳೆ ಪಿಂಚಣಿ ಯೋಜನೆ ಎನ್ನುವಂಥದ್ದು ಇತ್ತು. ಆ ಹಳೆ ಪಿಂಚಣಿಯಲ್ಲಿರುವಂತಹ ಸೌಲಭ್ಯಗಳು ಯಾವುದೂ ಸಹ ಹೊಸ ಪಿಂಚಣಿಯಲ್ಲಿ ಇಲ್ಲ. ಈ ಹೊಸ ಪಿಂಚಣಿ ಅಂದರೆ, ಮೊದಲನೇದಾಗಿ ನಾನು ಪಿಂಚಣಿ ಅಂದರೆ ಏನು ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. AIR 1983ರ SC 130ರ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶವಿದೆ, ಸ್ಪಷ್ಟವಾದ ಆದೇಶವಿದೆ. ಪಿಂಚಣಿ ಎನ್ನುವಂಥದ್ದು ಸರ್ಕಾರಿ ನೌಕರಿಗೆ ಕೊಡುವಂತಹ ಭಿಕ್ಷೆ ಅಲ್ಲ. ಹೊರತಾಗಿ ಆತ ತನ್ನ ಆ ಉದ್ಯೋಗದ ಅವಧಿಯಲ್ಲಿ ತನ್ನ ಜೀವನಾಂಶಕ್ಕಿಂತಲೂ ಕಡಿಮೆ ಒಂದು ವೇತನವನ್ನು ಪಡೆದಿರ್ತಾನೆ. ಈ ವೇತನವನ್ನು ಇಳಿವಯಸ್ಸಿನಲ್ಲಿ ಅವನಿಗೆ ಕೊಡುವಂಥದ್ದು. ನಿಮ್ಗೆ ಗೊತ್ತಿರ್ಬೋದು, IT-BT ಕಂಪನಿಗಳಲ್ಲಿ ಲಕ್ಷಗಟ್ಟಲೆ, ನಮಗೆ 4 ತಿಂಗಳ ಸ್ಯಾಲ್ರಿ ಅವರಿಗೆ ಒಂದು ತಿಂಗಳಲ್ಲಿ ಸಿಗ್ತದೆ. ಆ ಹೆಚ್ಚುವರಿ ಮೊತ್ತ ನಮಗೆ ಈಗ ಕಡಿಮೆ ಮಾಡಿ ಅದನ್ನು ನಮಗೆ ಮುಂದಕ್ಕೆ ಇಳಿವಯಸ್ಸಿನಲ್ಲಿ ನಮಗೆ ಕೊಡುವಂತಹ ಒಂದು ವ್ಯವಸ್ಥೆ. ಇದು ನಮಗೆ ಬಹಳಷ್ಟು ವರ್ಷಗಳ ಹಿಂದೆ ನಮಗೆ ಒಂದು ಬಂದಿರುವಂತಹ ವ್ಯವಸ್ಥೆ. ಆದರೆ ಈ ಹೊಸ ಪಿಂಚಣಿ ಯೋಜನೆಯಲ್ಲಿ 2006ರ ನಂತರ ಸೇರಿರುವಂತಹ ನೌಕರರ
ಅವರ 10% ಸ್ಯಾಲರಿಯ ದುಡ್ಡನ್ನು ಕಟ್ಟು ಮಾಡಿ ಮತ್ತೆ ಅಷ್ಟೇ ದುಡ್ಡನ್ನು ಸರ್ಕಾರವು ಹಾಕಿ ಅದನ್ನು ಷೇರು ಮಾರುಕಟ್ಟೆಗೆ ಹಾಕುವಂಥದ್ದು. ಅಲ್ಲಿವರೆಗೆ ಹಳೆಯ ಪಿಂಚಣಿ ಯೋಜನೆ ಅದು ಹೇಗಿತ್ತು? ಅದು ಹಳೆ ಪಿಂಚಣಿ ಯೋಜನೆಯಲ್ಲಿ ಹೇಗಿತ್ತು ಅಂತಂದ್ರೆ, ಕೊನೆಯದಾಗಿ ಅವ ರಿಟೈರ್ಡ್ ಆಗುವಾಗ ಯಾವ ಸ್ಯಾಲರಿ ಇದೆಯೋ ಅದರ ಅರ್ಧ ಸ್ಯಾಲರಿಯನ್ನು ಅವನ ಮರಣದವರೆಗೆ ಪಿಂಚಣಿ ರೂಪದಲ್ಲಿ ನೀಡ್ತಾ ಇತ್ತು. ಉದಾಹರಣೆಗೆ ಈಗ ಅವನಿಗೆ 50,000 ಸ್ಯಾಲರಿ ಇದ್ದಿದ್ರೆ, ಕೊನೆಯ ರಿಟೈರ್ಡ್ ಆಗುವ ತಿಂಗಳಲ್ಲಿ ಅವನಿಗೆ 50,000 ಸ್ಯಾಲರಿ ಇರ್ತಿದ್ರೆ, ನೆಕ್ಸ್ಟ್ ತಿಂಗಳಿನಿಂದ ಅವನಿಗೆ 25,000ವನ್ನು ಪಿಂಚಣಿ ರೂಪದಲ್ಲಿ ಅವನಿಗೆ ಇಳಿವಯಸ್ಸಿನಲ್ಲಿ ನೀಡುತ್ತಾ ಇತ್ತು. ಇದು ಯಾವುದು? ಅವನ ಹಿಂದೆ ಅವನು 35 ವರ್ಷಗಳವರೆಗೆ ಸೇವೆ ಮಾಡಿರುವಾಗ ಅವನು ಜೀವನಾಂಶಕ್ಕಿಂತಲೂ ಕಡಿಮೆ ವೇತನವನ್ನು ಪಡೆದಿರ್ತಾನೆ, ಅದನ್ನು ಇಳಿವಯಸ್ಸಿನಲ್ಲಿ ಕೊಡುವಂತ ಇದು ನಮ್ಮ ಹಕ್ಕಿನ ಒಂದು ದುಡ್ಡಾಗಿರ್ತದೆ. ಓಕೆ, ಇಲ್ಲಿ 10% ಅನ್ನ ಸರ್ಕಾರ ವೇತನದಲ್ಲಿ ಕಟ್ ಮಾಡ್ತದೆ 2006ರ ಅನ್ವಯ. ಮತ್ತು ಸರ್ಕಾರ ಅಲ್ಲಿ ಮತ್ತೆ 10% ಹಾಕ್ಬೇಕು ಅಂತ ಇದೆಯಾ? ಸರ್ಕಾರವು 10% ಹಾಕ್ತದೆ, ಹಾಕ್ತಾ ಇದೆ. ಆದರೆ ಆ ದುಡ್ಡು ಎಲ್ಲಿಗೆ ಹೋಗ್ತದೆ ಎನ್ನುವಂಥದ್ದು ನಮಗೆ ಗೊತ್ತಾದದ್ದು ಒಂದಿಷ್ಟು ವರ್ಷಗಳ ಹಿಂದೆ. ಅದುವರೆಗೆ ಯಾವ ವ್ಯವಸ್ಥೆಗಳು ಇಲ್ಲ ಆಯ್ತು. ಅಂದ್ರೆ 2003ರಲ್ಲೇ PFRDA ಎನ್ನುವಂತಹ ಕಾಯ್ದೆಯನ್ನು ತಂದಿದ್ರು ಸಹ ಕೆಲವು ಸರ್ಕಾರಿ ನೌಕರರ ಸಂಘದವರು ವಿರೋಧಿಸ್ತಾರೆ. ಮತ್ತೊಂದು ಕೆಲವು ಸಂವೇದನಾಶೀಲ ಇರುವಂತಹ ರಾಜಕೀಯ ಪ್ರತಿನಿಧಿಗಳು ಸಹ ಅದನ್ನು ವಿರೋಧಿಸ್ತಾರೆ. ಒಂದು ರೀತಿಯಲ್ಲಿ ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡ್ತಾರೆ, ಅದನ್ನು ಒಂದು ರೀತಿಯಲ್ಲಿ ಕಾರ್ಯಾದೇಶ, ಪಾರ್ಲಿಮೆಂಟಿನಲ್ಲಿ ಯಾವ ಚರ್ಚೆಗಳನ್ನು ಮಾಡದೆ ಒಂದು ಆರ್ಡರ್ ಮಾಡಿಬಿಡ್ತಾರೆ. ಇದು ಅಸಂವಿಧಾನಿಕವಾದಂಥದ್ದು. ತರುವುದಿಲ್ಲ, ಸಚಿವ ಸಂಪುಟದಲ್ಲಿ ಅದನ್ನು ನಿರ್ಧಾರ ಮಾಡ್ತಾರೆ. ಅಲ್ಲಿ ಒಂದು ರೀತಿಯಲ್ಲಿ ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡ್ತಾರೆ. ಇದೆಲ್ಲಿ ಕೇಂದ್ರ ಸರ್ಕಾರದಲ್ಲಿ 2004ಕ್ಕಿಂತ 2003ರಲ್ಲಿ ಮಾಡ್ತಾರೆ. 2004ರಲ್ಲಿ ಅದನ್ನು ಇಂಪ್ಲಿಮೆಂಟ್ ಗೆ ತರ್ತಾರೆ ಕೇಂದ್ರ ಸರ್ಕಾರ. ಆವಾಗ ಒಂದು ಕಮಿಟಿ ಮಾಡ್ತಾರೆ. ಮಾನ್ಯ ಯಶವಂತ್ ಸಿನ್ಹಾ ವಿತ್ತ ಸಚಿವರಾಗಿದ್ದಂತಹ ಆ ಸಂದರ್ಭದಲ್ಲಿ ಒಂದು ಕಮಿಟಿ ಮಾಡ್ತಾರೆ, ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಎನ್ನುವಂತಹ ಒಂದು ಕಮಿಟಿಯನ್ನು ಮಾಡ್ತಾರೆ. ಅವರ ಕೆಲವೊಂದು ಬೇಡಿಕೆಗಳನ್ನು ಇಡ್ತಾರೆ, ಕೆಲವೊಂದು ಶಿಫಾರಸುಗಳನ್ನು ಇಡ್ತಾರೆ. ಆದ್ರೆ ಅವುಗಳು ಯಾವುದನ್ನು ಸಹ ಅವರು ಅಂಗೀಕರಿಸಿರುವುದಿಲ್ಲ. PFRDA ಅನ್ನುವಂಥದ್ದು ಒಂದು ಖಾಸಗಿಯವಾದಂತಹ ಒಂದು ಸರ್ಕಾರ ಈ ಒಂದು ಇದನ್ನು ಜಾರಿಗೆ ತರುತ್ತದೆ. ನೀವು ಹೇಳುವ ಹಾಗೆ ಬಹಳ ಒಂದು ಆತಂಕಕಾರಿಯಾದ ಬೆಳವಣಿಗೆ ಅಂತ ಹೇಳಿದ್ರೆ ಜೂಜುಕೋರರಿಗೆ ಹೋಗ್ತಾ ಇದೆ. ಖಂಡಿತವಾಗಿ ಸರ್, ನಮ್ಮ ಷೇರು ಮಾರುಕಟ್ಟೆ ಅಂತ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಜೂಜಾಡುದು. ಅವರು ಇವರು ಎಲ್ಲ ಅಲ್ಲಿ ಹಣ ಹಾಕ್ತಾರೆ, ನೋಡ್ತಾ ಇರ್ತಾರೆ ಎಷ್ಟು ಏರ್ತದೆ ಅಂತ ಹೇಳಿ. ಏರಿದಾಗ ಹಣ ತೆಗಿತಾರೆ, ಕೆಳಗಿಳಿದಾಗ ಈಗ ರೇಸು, ಕುದುರೆ ರೇಸು, ಕೋಳಿ ಅಂಕ ಇದೆ. ಹಾಗೆ ಇದೊಂದು ಸರ್ಕಾರಿ ನೌಕರರನ್ನು ಜೂಜಿಗೆ ಒಳಪಡಿಸ್ತಾ ಇದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ನಮಗೆ ಯಾವ ಭದ್ರತೆ ಇಲ್ಲ. ನಾವು ಈಗ 10% ನಮ್ಮ ಸ್ಯಾಲ್ರಿ ನಮ್ಮ ಹಕ್ಕಿನದ್ದು, ಆ 10%ಗೆ ಯಾವುದೇ ಭದ್ರತೆಗಳನ್ನು ಕೊಡ್ತಾ ಇಲ್ಲ. ನಾವು ಹಾಕಿದ ದುಡ್ಡಿಗೂ ಒಂದು ರೀತಿಯಲ್ಲಿ ಅವರು ಒಂದು ನಾವು KGID ಮಾಡುವುದಾದ್ರೆ, ಒಂದು LIC ಮಾಡುವುದಾದ್ರೆ, ಅದು ಖಾಸಗಿಯವರಾಗಿರ್ಬೋದು, ಒಂದು ಪಾಲಿಸಿ ಮಾಡಿದ್ರೆ ಒಂದು ಬಾಂಡ್ ಬರ್ತದೆ, ಒಂದು 10 ವರ್ಷಕ್ಕೆ ನಿಮಗೆ ಇಷ್ಟು ದುಡ್ಡು ಸಿಗ್ತದೆ ಅಂತ ಹೇಳಿ. ಆದ್ರೆ ಪ್ಯಾಕ್ ಮಾಡಿ ಒಂದು ಸರ್ಟಿಫಿಕೇಟ್ ತರ ಮಾಡಿ ಕೊಡ್ತಾರೆ. ಆದರೆ ನಮಗೆ ಇದರಲ್ಲಿ ನಿಮಗೆ ಕೊನೆಯದಾಗಿ ನೀವು ರಿಟೈರ್ಡ್ ಆಗುವಾಗ ಇಷ್ಟು ದುಡ್ಡು ಸಿಗ್ತದೆ ಎನ್ನುವಂತಹ ಯಾವುದೇ ಭರವಸೆಗಳು, ಯಾವುದೇ ಖಾತ್ರಿಗಳು, ಯಾವುದೇ ಪತ್ರಗಳು ಯಾವುದೂ ಇಲ್ಲ. ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿಕ್ಕೆ ಒಂದು ಆಫೀಸ್ ಹಣ ಮಾತ್ರ ಹೋಗ್ತಾ ಇರ್ತದೆ, ಹಣ ಮಾತ್ರ ನಮ್ಮ ಸ್ಯಾಲರಿಯಿಂದ ಕಟ್ ಆಗ್ತಾ ಇರ್ತದೆ, ಹೋಗ್ತದೆ. ಏನ್ ಹೇಳ್ತೀರಿ ಸಂತೋಷ್ ಕುಮಾರ್ ಸರ್? 1/4/2004ರ ಈ ಕೇಂದ್ರ ಸರ್ಕಾರ ಈ ದಿನಾಂಕದಿಂದ ಕೇಂದ್ರ ಸರ್ಕಾರ ನೌಕರರಿಗೆ ಈ NPS ಸ್ಕೀಮನ್ನು ಅನ್ವಯಿಸ್ತದೆ. ಬಹುಶಃ ಕರ್ನಾಟಕ ಸರ್ಕಾರ 1/4/2006ರಂದು ಆ ನಂತರ ಯಾರು ಸೇರಿರ್ತಾರೋ ಆ ಎಲ್ಲ ಸರ್ಕಾರಿ ನೌಕರರಿಗೆ ಈ ನ್ಯೂ ಪೆನ್ಷನ್ ಸ್ಕೀಮ್, ಅಂದ್ರೆ ಈಗ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ, ಇದನ್ನ ಅನ್ವಯಿಸ್ತದೆ. ಬಹುಶಃ ಈಗಾಗಲೇ ನಾವು 12 ವರ್ಷ ದಾಟಿ ಆಗಿದೆ. ಈ ಸಂದರ್ಭ ನಾವು ಹೋರಾಟ ಬಹಳ ಸಮಯೋಚಿತವಾದದ್ದು. ಯಾಕಂತ ಹೇಳಿದ್ರೆ ನಮ್ಮ ಸಂಘ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಸತತವಾಗಿ ಪ್ರತಿ ಒಂದು ತಿಂಗಳಿನಲ್ಲಿ ವಿಶಿಷ್ಟವಾದ ಹೋರಾಟದ ಮೂಲಕ ಈ ಒಂದು NPS ಸ್ಕೀಮ್ನ ವಿರುದ್ಧ ಸರ್ಕಾರದ ಗಮನ ಸೆಳೆಯುವಂತ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಕಾರ್ಮಿಕರು ಅಂದ್ರೆ ನೌಕರರು, ಸರ್ಕಾರಿ ನೌಕರರು, ಪೂರ್ಣ ಸರ್ಕಾರಿ ನೌಕರರು 2 ಲಕ್ಷ,
ಓಕೆ, ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ. ಓಕೆ. ಮತ್ತು 1,20,000 ತನಕ ಅನುದಾನಿತ ನೌಕರರು NPS ಯೋಜನೆಗೆ ಒಳಪಟ್ಟಿದ್ದಾರೆ. ಅಂದ್ರೆ 2006 ನಂತರ ಸೇರಿದವರು. ನಾವು ಈ ಸ್ಕೀಮನ್ನು ಯಾಕೆ ವಿರೋಧ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದಷ್ಟು ಬದಲಾವಣೆಗಳು. 1/4/2006 ಮುಂಚೆ ಸರ್ಕಾರಿ ಸೇವೆಗೆ ಸೇರಿದವರಿಗೆ ಒಂದು ನಿಶ್ಚಿತವಾದಂತಹ ಪಿಂಚಣಿ ಸೌಲಭ್ಯ ಇತ್ತು. ಅಂದ್ರೆ ಇಷ್ಟು ನಿಗದಿತವಾಗಿ ಅವರಿಗೆ ರಿಟೈರ್ಡ್ ಆಗುವ ಮೊದಲೇ ಗೊತ್ತಾಗಿತ್ತು, ಇಷ್ಟು ನನಗೆ ಸಿಗ್ತದೆ, ನಾನು ಮುಂದಿನ ದಿನದಲ್ಲಿ ಈ ರೀತಿ ಬದುಕಬಹುದು ಅನ್ನುವಂತಹ ಖಾತ್ರಿಯಲ್ಲಿ ಆತ ಬಹಳ ನೆಮ್ಮದಿಯಾಗಿ ರಿಟೈರ್ಡ್ ಆಗ್ತಾ ಇದ್ದ. ಬಹುಶಃ ಈ ಸ್ಕೀಮ್ ನಲ್ಲಿ ಅಂದ್ರೆ ನಮ್ಮಂತವರು ರಿಟೈರ್ಡ್ ಆಗುವಾಗ ಯಾವುದೇ ರೀತಿಯ ನಿಗದಿತ ಪೆನ್ಷನ್ ಇಲ್ಲ. ನಾವು ಬಹಳ ಟೆನ್ಷನ್ ಅಲ್ಲಿ ರಿಟೈರ್ಡ್ ಆಗುವಂತ ಸಂದರ್ಭ ಬರ್ತದೆ. ಬಹುಶಃ ನಾವು ಮುಂದೆ ವೃದ್ಧಾಶ್ರಮಕ್ಕೂ ಹೋಗುವಂತ ಸಂದರ್ಭ ಬರಬಹುದು ಅನ್ನುವಂತಹ ಚಿಂತೆಯಲ್ಲಿ ನಾವೆಲ್ಲ ಇದ್ದೇವೆ. ಎರಡನೇದ್ದು GPF ಸೌಲಭ್ಯ ಅಂತ ಅಲ್ಲಿದೆ, ಗವರ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಅಂತ. ಅಲ್ಲಿ ಅವರಿಗೆ ಇಷ್ಟ ಬಂದಂತ ಹಣವನ್ನ ತಿಂಗಳವಾರು ಕಟ್ ಮಾಡ್ತಾರೆ ಮತ್ತು ಅದಕ್ಕೆ ಭದ್ರತೆ ಇದೆ. ಹಳೆಯವರಿಗೆ ಸಾಲ ಬೇಕಾದಾಗ ಸಾಲ ನಮ್ಗೆ ಅದು ಇಲ್ಲ, ಇವೆಲ್ಲ ಯಾವುದೂ ಇಲ್ಲ. ಮೂರನೇದು 33 ವರ್ಷ ಸೇವೆ ಸಲ್ಲಿಸಿದವರಿಗೆ ಖಂಡಿತವಾಗ್ಲೂ 50% ಅಂದ್ರೆ ಕೊನೆಯ ತಿಂಗಳ ವೇತನದ 50% ಅವರಿಗೆ ಸಿಗ್ತದೆ. ಆದ್ರೆ ನಮ್ಗೆ ಅದು ಖಂಡಿತವಾಗ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. 33 ವರ್ಷ ಅಲ್ಲ, ಅದಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದ್ರು ನಮ್ಮ ಸೇವೆಗೆ ಯಾವುದೇ ರೀತಿಯ ಗೌರವ ಇಲ್ಲ. ನಾಲ್ಕನೇದು ಪಿಂಚಣಿಗಾಗಿ ಸಂಬಳದಲ್ಲಿ ಕಟಾವಣೆ ಇಲ್ಲ. OPS ನೌಕರರಿಗೆ ಪಿಂಚಣಿಗಾಗಿ ಸಂಬಳದಲ್ಲಿ ಕಟಾವಣೆ ಮಾಡ್ತಾ ಇಲ್ಲ. ಅದು ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ ಅದು ಭಿಕ್ಷೆ ಕೊಡುವಂತದ್ದಲ್ಲ, ಅದು ಆತನ ಬಹಳ ದೀರ್ಘ ವಯಸ್ಸಿನ ಒಂದು ಸಂಬಳ ಕೊಡ್ತಾ ಇದೆಯಾ, ಅದು ಅವನ ಬದುಕಿಗೆ ಆಗಿ ನೀನೇನು ನಿಗದಿ ಮಾಡಿದ ಅಲ್ಲ, ನೀನು ಇನ್ನೂ ಹೆಚ್ಚು ಕೊಡಬೇಕಾಗಿತ್ತು, ಅದನ್ನ ನೀನು ಅವನ ನಿವೃತ್ತಿ ನಂತರ ಕೊಡ್ತಿ. ಹೌದು, ದೀರ್ಘಾವಧಿ ಸೇವೆಗೆ ಸರ್ಕಾರ ಕೊಡುವಂತ ಒಂದು ಸಾಮಾಜಿಕವಾದ ಭದ್ರತೆ ಮತ್ತು ಗೌರವಧನ ಪೆನ್ಷನ್ ಅಂದ್ರೆ ಇದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತದೆ, ವೇತನ ಆಯೋಗದ ವರದಿಗಳು ಸ್ಪಷ್ಟವಾಗಿ ಹೇಳ್ತದೆ. ಆದ್ರೆ ಇಲ್ಲಿ ಆ ಒಂದು ಮಾತೇ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಪಿಂಚಣಿಗಾಗಿ 10% ಹಣ ಪ್ರತಿ ತಿಂಗಳು ನಮ್ಮ ತಿಂಗಳು ಸಂಬಳ ಕೊಡ್ತಾ ಇದ್ದೇವೆ, ಅದೇ ಬಹಳ ದೊಡ್ಡದು ಅಂತ. ಹೌದು, ಅದರಲ್ಲಿ 10% ಸಂಬಳ ಆಗುವ ಮೊದಲನೇ ದಿನವೇ ಕಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ ನಮಗೆ ಸಂಬಳ ಆಗುವ ಸಿಸ್ಟಮ್ ಅಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮ್ ನವರು ಇರ್ತಾರೆ, NPS ನವರು ಇರ್ತಾರೆ. ನಮ್ಮ ಪೆನ್ಷನ್ NPS ನ ಹಣ ಕಟಾವಣೆ ಆಗದೆ ಓಲ್ಡ್ ಪೆನ್ಷನ್ ಸ್ಕೀಮ್ ನವರಿಗೂ ಸಂಬಳ ಆಗದೆ ಇರುವಂತಹ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಈಗ ಇದೆ. ಬಹುಶಃ ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇನ್ನು ಭದ್ರತೆ, ಬಹುಶಃ ಅಲ್ಲಿ ಒಂದು ಸೆಕ್ಯೂರಿಟಿ ಅಂತ ಬಹಳ ಸ್ಟ್ರಾಂಗ್ ಆಗಿ ಭದ್ರತೆ ಇದೆ. ಇಲ್ಲಿ ಭದ್ರತೆ ಅನ್ನುವಂಥದ್ದು ವಿಚಾರವೇ ಇಲ್ಲ. ಯಾಕಂತ ಹೇಳಿದ್ರೆ ಷೇರು ಮಾರುಕಟ್ಟೆ ಯಾವ ಸ್ಥಿತಿಯಲ್ಲಿ ಇವತ್ತು ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕುಟುಂಬ ಪಿಂಚಣಿ, ಷೇರು ಮಾರುಕಟ್ಟೆಗೆ ಸರ್ಕಾರ ಹೋಗಿ ದುಡ್ಡು ಹಾಕ್ತದಲ್ಲ ಅನ್ನುವಂಥದ್ದು. ಹೌದು, ವಿದ್ಯಾವಂತರು ನಾವು ನಮ್ಮ ಹಣವನ್ನೇ ಚರ್ಚೆ ಮಾಡಬೇಕಾಗಿದೆ. ಇನ್ನಷ್ಟು ಚರ್ಚೆ ಮಾಡಬೇಕು. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳಿ. ಬ್ರೇಕ್ನ ಬಳಿಕ ಮತ್ತಷ್ಟು ಈ ಮಾತುಗಳ ಬಗೆಗೆ ಮಾತುಕತೆಯನ್ನ ಚರ್ಚೆಯನ್ನ ನಾವು ನಡೆಸ್ತಾ ಇದ್ದೀವಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬಹಳ ಮಂದಿ ಸರ್ಕಾರಿ ನೌಕರರು ಅಂತ ಅಂದ ಕೂಡಲೇ ಒಂದಷ್ಟು ಅಂದ್ರೆ ಸರ್ಕಾರಿ ನೌಕರರಲ್ಲದಂತ ಜನ, ಅದಕ್ಕಿಂತ ಕೆಳಗಿನ ಒಂದು ಸಂಬಳ ಇಟ್ಕೊಂಡು ಕೆಲಸ ಮಾಡುವಂಥ ಜನ ಬಹಳ ತಾತ್ಸಾರ ಭಾವನೆಯಿಂದ ನೋಡ್ತಾರೆ. ಅಂದ್ರೆ ನಾನು ಹೇಳುವಂಥದ್ದು ಸರ್ಕಾರಿ ಬಹಳ ದೊಡ್ಡ ನೌಕರರು, ಸಣ್ಣ ಸಣ್ಣ ನೌಕರರ ಬಗೆಗೆ ಅಂದ್ರೆ ಅವ್ರಿಗೆ ಬಹಳ ಸಂಬಳ ಸಿಗ್ತದೆ, ಅದು ಇದು ಎಲ್ಲ ವ್ಯವಸ್ಥೆಗಳು ಇರ್ತದೆ ಅನ್ನುವಂಥ ರೀತಿಯ ಭಾವನೆ. ಆದರೆ ನಿಜವಾಗಿಯೂ ಅವರ ಪರಿಸ್ಥಿತಿಗಳೇನು ಅಂತ ಅರ್ಥ ಮಾಡಿಕೊಂಡಾಗ ಅದರಲ್ಲೂ 2006 ನಂತರದಲ್ಲಿ ಅವರಿಗೆ ಸಿಗುವಂಥ ಸವಲತ್ತುಗಳೇನು, ಅವ್ರಿಗೆ ಸಿಗುವಂಥ ಸಂಬಳ ಏನು, ಮತ್ತೆ ನಿವೃತ್ತಿ ಆಗುವಾಗ ಅವರಿಗೆ ಒಂದು ಪೆನ್ಷನ್ ಅಂತ ಕೊಡ್ತಾರಲ್ಲ, ಆ ಪೆನ್ಷನ್ನ ಕಥೆ ಏನು ಅನ್ನೋದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈಗಾಗಲೇ ಅವರು ಒಂದು ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ರಕ್ತವನ್ನಾದರೂ ಕೊಟ್ಟೆವು, ಪಿಂಚಣಿ ಬಿಡೆವು ಅನ್ನುವಂಥ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ. ನಾನು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇನೆ. ದಿನೇಶ್ ಮಾಚಾರ್ ಅವರೇ, ಏನು ಹೇಳುತ್ತೀರಿ? ಏನಿದು ಯೋಜನೆ, ಯಾಕೆ ತೊಂದರೆ ಇರುವಂತದ್ದು? ಬಹುಶಃ ಒಂದು ಹಳೆಯ ನೆನಪಾಗ್ತದೆ ನಮಗೆ. 2007ರಲ್ಲಿ ನಾವು ಸೇವೆಗೆ ಸೇರಿದವರು, ಜನವರಿಲಿ ಸೇರಿದ್ದು. 2010 ಈ ಪೆನ್ಷನ್ ಬಗ್ಗೆ ಸ್ವಲ್ಪ ನಮಗೆ ಒಂದು ಮಾಹಿತಿಯನ್ನು ಕೊಟ್ಟರು. ನಿಮ್ಗೆ ಹೊಸ ಪೆನ್ಷನ್ ಸ್ಕೀಮ್ ಅನ್ನು ನಾವು ಅಡಾಪ್ಟ್ ಮಾಡಿಕೊಳ್ತಿದ್ದೇವೆ ಅಂತ ಹೇಳಿ. ಹೌದಾ, ನಾವು ಕೇಳಿದೆವು, ಏನು ಇದು ಹೊಸ ಪೆನ್ಷನ್ ಯೋಜನೆ? ಹೊಸ ಪೆನ್ಷನ್ ಯೋಜನೆ ನಿಮಗೆ ಲಾಸ್ಟ್ಗೆ ತುಂಬ ದುಡ್ಡು ಸಿಗ್ತದೆ. ಎಷ್ಟು ಸಿಗ್ತದೆ? ನಿಮಗೆ ರಿಟೈರ್ಡ್ ಆಗೋ 1 ಕೋಟಿ ಸಿಗ್ತದೆ ಅಂತೇಳಿ ಪೇಪರ್ ಅಲ್ಲಿ ಕೂಡ ಒಂದು ದೊಡ್ಡ ಆರ್ಟಿಕಲ್ ಎಲ್ಲ ಬಂತು. ತುಂಬಾ ಅದು ಸರ್ಕಾರ ನೌಕರನ್ನು ಕೋಟ್ಯಾಧೀಶರು ಅಂತ ಎಲ್ಲರೂ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ನಾವು ಆಗ ಉಬ್ಬಿ ಹೋದೆವು ಸರ್. 2007 ಒಂದು 10ರ ಸಂದರ್ಭ ಇದು. 10ರಿಂದ ನಮ್ಗೆ ಈ ಪೆನ್ಷನ್ ಅನ್ನ ಅಂದ್ರೆ ಆಕ್ಚುಲಿ 3 ವರ್ಷದ ಹಿಂದಿನದನ್ನ ಕಟಾವ್ ಮಾಡಿಕೊಳ್ಳಿ ಶುರು ಮಾಡಿದ್ರು. ಮತ್ತೆ ಹಾಗೆಲ್ಲ ಈ ರೀತಿಯಾದಂತ ಮಾತುಗಳು ಎಲ್ಲವೂ ಕೂಡ ಬರ್ತದೆ. ಹೌದು, ಯಾವಾಗ ಒಂದು 8 ವರ್ಷ
10 ವರ್ಷ ಬಂತ ಆಗ ಒಂದೊಂದೇ ಹುಳುಕುಗಳು ನಮ್ಗೆ ಗೊತ್ತಾಯ್ತು. ಇದು ಸ್ವಲ್ಪ ಏನೋ ಒಂದು ಪ್ರಾಬ್ಲಮ್ ಇದೆ, ಏನೋ ಒಂದು ಸಮಸ್ಯೆ ಇದೆ ಇದರಲ್ಲಿ ಅಂತೇಳಿ. ಹಾಗೆ ಒಂದಿಷ್ಟು ಚರ್ಚೆಗಳನ್ನ ಮಾಡಿದೆವು, ಸ್ನೇಹಿತರ ಚರ್ಚೆಗಳನ್ನ ಮಾಡಿದೆವು. ಬೇರೆ ಬೇರೆ ಪೇಪರ್ಗಳಲ್ಲಿ ಒಂದಿಷ್ಟು ಇದರ ಮಾಹಿತಿಗಳು ಬಂದಾಗ ಕೂಡ 2006 ಪೆನ್ಷನ್ ಹೊಸ ಸ್ಕೀಮ್ ಬಗ್ಗೆ ಯಾರು ಓದಿರ್ಲಿಲ್ಲ, ನೋಡಿರ್ಲಿಲ್ಲ, ಅಲ್ಲ ನೀವು ಕೋಟಿ ಕೊಡ್ತಾ ಅಂತ ಹೇಳಿದ್ರೆ ಅಷ್ಟೇ ಅಷ್ಟೇ ಕೋಟಿ ಕೊಡ್ತೇವೆ ಅಂತ ನೀವು ಮೇಲಿಂದ ಮಾತ್ರ ಹೇಳಿ, ಅದನ್ನು ಪುಟ ಪುಟ ತಿರುಗಿಸಿ ನೋಡ್ಲಿಲ್ಲ. ಖಂಡಿತ ಇಲ್ಲ. ಏನಾಯ್ತು ಅಂತ ಹೇಳಿದ್ರೆ ಈ ಒಂದು ಹಂತದಲ್ಲಿ ಒಂದಿಷ್ಟು ಸ್ನೇಹಿತರು ಇದರ ಬಗ್ಗೆ ಒಂದಿಷ್ಟು ಯೋಚನೆಗಳನ್ನ ಮಾಡಿದ್ರು, ಚರ್ಚೆಗಳನ್ನ ಮಾಡಿದ್ರು. ಆಗ ಅದರ ಒಂದೊಂದೇ ಹುಳುಕುಗಳು ಗೊತ್ತಾಯ್ತು. ಈಗ ಸರ್ ಹೇಳಿದಾಗೆ ಮಾತಾಡುವಾಗ ಇವ್ರು ಹೇಳಿದ್ರು, ಸಂತೋಷ್ ಹೇಳಿದ್ರು 10% ಅಂತ ಹೇಳಿ. 10% ಶೇರಿಗೆ ಹೋಗುತ್ತೆ. ಆಕ್ಚುಲಿ ನಮ್ಗೆ ಹಳೆಯ ಪಿಂಚಣಿದಾರರು ಮತ್ತು ನಮಗೂ ಈಕ್ವಲ್ ಬೇಕು ಅಂತಂದ್ರೆ ಓಕೆ, ಒಂದು ಅಂತ ಒಪ್ಪಿಕೊಳ್ಳೋಣ, ನಾವು ಹೊಸ ಪಿಂಚಣಿ ಆಗ್ಬೋದು ಅಂತ ಹೇಳಿ. ಸರ್ಕಾರ ನಮ್ಗೆ ನಾ ಹೇಳಿದಾಗೆ ಬಾಂಡ್ ಯಾವುದೇ ಕೊಡ್ತಾ ಇಲ್ಲ, ನೋ ಬಾಂಡ್. ನಿಮ್ಗೆ ಕೊನೆಯ ಹಂತದಲ್ಲಿ ಅವರಷ್ಟೇ ಪಿಂಚಣಿ ಕೊಡ್ತೇವೆ ಅಂತ ಎಲ್ಲಿ ಕೂಡ ನಮ್ಗೆ ಹೇಳ್ತಾ ಇಲ್ಲ, ಯಾವುದೇ ಗ್ಯಾರಂಟಿ ಇಲ್ಲ. ಇನ್ನು ಸಪೋಸ್ ಒಂದು ವೇಳೆ ಈ ಪಿಂಚಣಿ ವ್ಯವಸ್ಥೆಯಲ್ಲಿ ನಮ್ಗೆ ಏನಾಗಿದೆ, ಒಂದು ಒಳ್ಳೆ ಇದು ಸಿಗ್ತದೆ, ಏನ್ ಸಿಗ್ತದೆ ಲಾಸ್ಟಿಗೆ ಲಂಸಮ್ ಅಮೌಂಟ್ ಸಿಗ್ತದೆ ಅಂತ ಭಾವಿಸ್ಕೊಳ್ಳೋಣ. ಸಿಗ್ಬೇಕು ಅಂತಂದ್ರೆ ಕಂಡೀಷನ್ ಏನ್ ಗೊತ್ತಾ, ಈ ನಮ್ಮ ಷೇರು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಈಗ 10% ನಮ್ದು ಸರ್ಕಾರದ 10% ಹೋಗ್ತದೆ. ಆ ಶೇರ್ ಮಾರ್ಕೆಟ್ ಹೌದು, ಆ ವ್ಯವಸ್ಥೆಯಲ್ಲಿ ಗ್ರೋತ್ ಅಂತ ಒಂದಿದೆ. ನಾವು ಬಹುಶಃ ಶೇರ್ ಮಾರ್ಕೆಟ್ ಅಲ್ಲಿ ಬಳಸುವಂತ ಪದ ಗ್ರೋತ್ ಅಂತ. ನಾವು ಬ್ಯಾಂಕ್ ಅಲ್ಲಿ ಬಡ್ಡಿ ಅಥವಾ ಇಂಟ್ರೆಸ್ಟ್ ಅಂತ ಏನ್ ಹೇಳ್ತೇವೆ, ಇಲ್ಲಿ ಗ್ರೋತ್ ಅಂತ ಕರಿತೇವೆ. ಈ ಗ್ರೋತ್ ಎಷ್ಟು ಇರಬೇಕು? ಗೂಳಿ ಅಲ್ವಾ? ಗೂಳಿ ಬೇರೆ, ಹೌದು. ಅದೇ ಸನ್ಸೆಕ್ಸ್ ನೀವು ಬಳಸ್ಕೊಳ್ತೀರಿ ಗೂಳಿ ಅಂತ ಹೇಳಿ. ಅದು ಏನ್ ಮಾಡುದು, ಶೇರ್ ಅನ್ನು ಅವರು ಮುಳುಗಿಸುವಂತವ್ರು ಗೂಳಿಗಳು. ಎಷ್ಟು ಈಗ ಗ್ರೋತ್ ಎಷ್ಟು ಬೇಕು? 20 to 25% ಬೇಕು. ಸಪೋಸ್ ನನ್ನದೇ ಹಣ, ನಾನು 60 ವರ್ಷದಲ್ಲಿ ರಿಟೈರ್ಡ್ ಆಗುವಾಗ ಟೋಟಲ್ ಆಗಿ ಇಡೀ ಇಷ್ಟು ವರ್ಷದಲ್ಲಿ 20-30 ವರ್ಷದ ಸರ್ವಿಸ್ ಅಲ್ಲಿ ಆ 20% ಎವರೇಜ್ ಗ್ರೋತ್ ಇದ್ರೆ ನನ್ಗೆ ಕೊನೆಗೆ ಸಿಗ್ಬಹುದು. ಎಷ್ಟು ಹಳೆ ಪಿಂಚಣಿದಾರ ಎಷ್ಟು ಪಡೀಲಿಕ್ಕೆ ಸಾಧ್ಯತೆ ಅಷ್ಟೇ ಪಡಿಬಹುದು. ಸಪೋಸ್ ಅದಕ್ಕಿಂತ ಕಮ್ಮಿ ಆದ್ರೆ ಖಂಡಿತ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನೀವೊಂದು ಪ್ರಶ್ನೆ ಕೇಳ್ಬೋದು, ಹಾಗಾದ್ರೆ ಈಗ ಎಷ್ಟು ಉಂಟು ಅಂತೇಳಿ. ಈಗ ಇರುವಂತದ್ದು 8-9% ಮಾತ್ರ. ಈಗಿನ ಗ್ರೋತ್ ಏನಿದೆ 8-9% ಮಾತ್ರ. ಇತ್ತೀಚೆಗೆ ಒಂದು 10 ದಿವಸದ ಹಿಂದಿನ ಪೇಪರ್ ಅಲ್ಲಿ ಬಹುಶಃ ನೋಡಿರ್ಬೋದು, ಷೇರುದಾರರಿಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಯಾವಾಗ ಶೇರ್ ಮಾರ್ಕೆಟ್ ಡೌನ್ ಆಗ್ತದ ಆಗ ನಮ್ಮ ಏನು ಈ ಪಿಂಚಣಿಗೆ ಹಾಕಿದಂತ ಹಣದ ವ್ಯಾಲ್ಯೂ ಡೌನ್ ಆಗುತ್ತೆ. ಸಪೋಸ್ ನಾನು ರಿಟೈರ್ಡ್ ಆಗುವಾಗ, ನಾಡ್ದು ರಿಟೈರ್ಡ್ ಆಗುವಾಗ ಏನಾಗ್ಬೋದು, ಶೇರ್ ಮಾರ್ಕೆಟ್ ಡೌನ್ ಆಯ್ತು, ಆಗ ನನ್ಗೆ ಹಣ ಬರುವುದಿಲ್ಲ. ಇದು ಒಂದು. ಇನ್ನೊಂದು ಪಾಯಿಂಟ್ ಅನ್ನು ನಾನು ಹೇಳಿಕ್ಕೆ ಇಚ್ಛೆ ಪಡುವಂತದ್ದು, ಸಪೋಸ್ ನನ್ ಖುಷಿ, ನಾನು ಕೋಟೆ ಬಗ್ಗೆ ಮಾತಾಡೋಣ. ನನ್ನ ಪೆನ್ಷನ್ ಹಣ 1 ಕೋಟಿ ಅಕ್ಯುಮುಲೇಟ್ ಆಗಿದೆ. ಸರ್ಕಾರ ಆ ವ್ಯವಸ್ಥೆ ಏನ್ ಮಾಡಿದೆ, NSDL ವ್ಯವಸ್ಥೆ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ನಾನು ರಿಟೈರ್ಡ್ ಆಗುವಾಗ 60% ಅಮೌಂಟ್ ನಾನು ಕೊಡ್ತಾರೆ. ಯಾವ್ದ್ರಲ್ಲಿ? 1 ಕೋಟಿಯಲ್ಲಿ 60 ಲಕ್ಷ ಆಯ್ತು ಸರ್. ಅಷ್ಟು 60 ಲಕ್ಷ ಒಮ್ಮೆಗೆ ಸಿಗ್ತಾ ನಾನು ಸಂತೋಷ ಪಡುವ ಹಾಗಿಲ್ಲ. ಯಾಕೆ ಗೊತ್ತಾ, 60 ಲಕ್ಷಕ್ಕೆ 30% ಟ್ಯಾಕ್ಸ್ ಕಟ್ ಆಗ್ತದೆ. 18 ಲಕ್ಷ ಟ್ಯಾಕ್ಸ್ ಹೋಯ್ತು. ಇದು ಒಂದು. ಎರಡನೇದಾಗಿ ಅದ್ರ ನಂತರ ಪೆನ್ಷನ್ ಹೇಗೆ ಕೊಡ್ತಾರೆ? ಈ 40 ಲಕ್ಷ ಉಳಿತಲ್ಲ ನಂದು, ಈ 40 ಲಕ್ಷವನ್ನ ಪೆನ್ಷನ್ ಫಂಡ್ ಗಳಂತ ನಮ್ಮ ಶೇರ್ ಮಾರ್ಕೆಟ್ ಅಲ್ಲಿ ವ್ಯವಸ್ಥೆಯಲ್ಲಿದೆ. ಹೇಗೆ ನಮ್ಮ ಮ್ಯೂಚುವಲ್ ಫಂಡ್ಗಳಿವೆ, ಹಾಗೆ ಪೆನ್ಷನ್ ಫಂಡ್ಗಳಂತೇಳಿ ಬೇರೆ ಬೇರೆ ಕಂಪನಿ ಪೆನ್ಷನ್ ಫಂಡ್ಗಳಿವೆ. ಆ ಪೆನ್ಷನ್ ಫಂಡ್ ಅಲ್ಲಿ ನಾವು ವಿನಿಯೋಗ ಮಾಡಬೇಕು. ನೇರವಾಗಿ ನಮ್ಮ ಕೈಗೆ ದುಡ್ಡು ಬರುವುದಿಲ್ಲ, ಅದಕ್ಕೆ ಪ್ರೋಸೆಸ್ ಇದೆ, ವಿನಿಯೋಗ ಮಾಡಬೇಕು. ಆ ಪೆನ್ಷನ್ ಫಂಡ್ ಅಲ್ಲಿ ವಿನಿಯೋಗ ಮಾಡಿ ಅದರಿಂದ ಏನು ಲಾಭಾಂಶ ಬರ್ತದಲ್ಲ, ಅದು ನನಗೆ ಸಿಗೋ ಪೆನ್ಷನ್. ಇದು NPS ನ ಕರಾಳತೆ. ಹಾಗಾದ್ರೆ 60 ಲಕ್ಷ 60 ಲಕ್ಷದಲ್ಲಿ ನನಗೆ 18 ಲಕ್ಷ ಕಳೆದು ಸಿಗ್ತದೆ ನಮ್ಗೆ. ಅದು ಸಿಗ್ತದೆ ಬಿಡು. ಸಿಗ್ತದೆ. ಓಕೆ. ಕಂಡೀಷನ್ಸ್ ಯಾವಾಗ? ಶೇರ್ ಮಾರ್ಕೆಟ್ ಹೈಕ್ ಇದ್ದಾಗ ಮಾತ್ರ. 60 ವರ್ಷದಲ್ಲಿ ಎಲ್ಲರೂ ಶೇರ್ ಮಾರ್ಕೆಟ್ ಡಮಾರ್ ಆಯ್ತು ಆಗಿದ್ರೆ ಆ ಲೆಕ್ಕದ ಆಧಾರದಲ್ಲಿ, ಆ ಪರ್ಸೆಂಟೇಜ್ ನ ಆಧಾರದಲ್ಲಿ ನಿಮ್ಗೆ ಸಿಗ್ತದೆ. ಅದು ಕೋಟಿ ಅಲ್ಲ, ಅದು ಎಲ್ಲಾದ್ರೂ ಒಂದು ರೀತಿಯಲ್ಲಿ ಎಲ್ಲ ಒಂದು 20-30 ಲಕ್ಷ ಆಗಿದ್ರೆ ಅದರಲ್ಲಿ ಮತ್ತೆ ಸಿಕ್ಕಿದ್ರೆ ಖಂಡಿತವಾಗಿ. ಉದಾಹರಣೆಗೆ ನಾನು ಹೇಳಿದ್ರೆ, ನನ್ನ ಕೊನೆಯ ತಿಂಗಳ ಸಂಬಳ 50,000 ಅಂತ ಇದ್ರೆ ಹಳೆ ಪೆನ್ಷನ್ 25,000 ಸಿಗ್ಬೇಕಿತ್ತು. ಬಟ್ ಈ ವ್ಯವಸ್ಥೆಯಲ್ಲಿ ನಾವು ಪಕ್ಕಾ ಲೆಕ್ಕಾಚಾರ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ 10,000ಕ್ಕಿಂತ ಜಾಸ್ತಿ ನಮ್ಗೆ ಪೆನ್ಷನ್ ಸಿಗುದಿಲ್ಲ. ಸೊ ಇವೆಲ್ಲ ಏನಿದ್ರು ಕೂಡ ತಿಂಗಳಿಗೆ ಸಿಗುವಂತದ್ದು ಪಿಂಚಣಿ. ಹೌದು, ನೀವು ಒಮ್ಮೆಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ತಿಂಗಳಿಗೆ ಅದು ಬರ್ತಾ ಇರ್ತದೆ. ಇಷ್ಟು ಲಕ್ಷ ಅಂತ ಇದೆ ಅಂತ ಅನ್ನೋದು ಅದು ನಿಮಗೆ ತಿಂಗಳಿಗೆ ಬರುವಂತದ್ದು ಅಲ್ವೇ? ಓಕೆ, ಏನ್ ಹೇಳ್ತೀರಿ ಚಂದ್ರನಾಥ್ ಅವರೇ?
ಸರ್ಕಾರಿ ಹುದ್ದೆ ಅಂತ ಹೇಳಿದ್ರೆ ಸಾಧಾರಣವಾಗಿ ಪ್ರತಿಭಾನ್ವಿತ ವ್ಯಕ್ತಿಗಳನ್ನು ಕೊಡಬೇಕಾದಂಥ ಒಂದು ವ್ಯವಸ್ಥೆ ಅದು. ಯಾಕಂತ ಹೇಳಿದ್ರೆ ಅಖಿಲ ಭಾರತ ಸೇವಾ ವರ್ಗ ಇರ್ಬೋದು ಅಥವಾ ರಾಜ್ಯ ಸೇವಾ ವರ್ಗ ಇರ್ಬೋದು, ಸರ್ಕಾರದ ಆಡಳಿತಗಳು, ಸರ್ಕಾರದ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ಬೇಕಾದಂಥ ಒಂದು ನಾಗರಿಕ ಸೇವಾ ವರ್ಗ. ಇಲ್ಲಿ ಪ್ರತಿಭಾನ್ವಿತ ವ್ಯಕ್ತಿಗಳೇ ಹೋದರೆ ಯೋಜನೆಗಳು ಅದು ಸರಿಯಾಗಿ ಜಾರಿಗೆ ಬರಲಿಕ್ಕೆ ಸಾಧ್ಯ ಉಂಟು. ಸರ್ಕಾರಿ ಯೋಜನೆಗೆ ಹಿಂದೆಲ್ಲ ಯಾಕೆ ಸೇರ್ತಾ ಇದ್ರು ಅಂತ ಹೇಳಿದ್ರೆ, ಒಂದೇ ಆಶಾಭಾವನೆಯಿಂದ, ಸಂಬಳ ಸರ್ಕಾರದಲ್ಲಿ ಹೆಚ್ಚು ಇದೆ ಅನ್ನುವಂಥ ಆಶಾಭಾವನೆಯಿಂದ ಅಲ್ಲ, ನಾನು ರಿಟೈರ್ಡ್ ಆದ ಮೇಲೆ ಪೆನ್ಷನ್ ಸಿಗ್ತದೆ, ನನ್ನ ಕುಟುಂಬಕ್ಕೆ ಒಂದು ಭದ್ರತೆ ಇದೆ ಅನ್ನುವಂಥ ಉದ್ದೇಶದಿಂದ ಎಷ್ಟೋ ಜನ ಖಾಸಗಿ ಇದನ್ನು ಬಿಟ್ಟು, ಖಾಸಗಿ ಕ್ಷೇತ್ರವನ್ನು ಬಿಟ್ಟು ಸರ್ಕಾರಿ ಸೇವೆಗೆ ಬರ್ತಿದ್ರು. ಆದರೆ 2004ರ ನಂತರ ಆ ಹೊಸ ಪಿಂಚಣಿ ಯೋಜನೆಯ ಬಂದ ನಂತರ ಎಷ್ಟೋ ಜನ ಪ್ರತಿಭಾನ್ವಿತರು ಇವತ್ತು ಖಾಸಗಿ ಕಂಪನಿಗಳನ್ನು ಹುಡುಕಿ ಹೋಗ್ತಾ ಇದ್ದಾರೆ ಹೊರತು ಸರ್ಕಾರಿ ಹುದ್ದೆಗಳಿಗೆ ಬರಲಿಕ್ಕೆ ಅವರು ಇಷ್ಟಪಡ್ತಾ ಇಲ್ಲ. ಕಾರಣ ಈ ಹೊಸ ಪಿಂಚಣಿ ಯೋಜನೆ. ಈ ಹೊಸ ಪಿಂಚಣಿ ಯೋಜನೆಯಲ್ಲಿ ಈಗಾಗಲೇ ನನ್ನ ಮಿತ್ರರು ಹೇಳಿರುವಂತೆ ಸುಮಾರು ಕೇಂದ್ರ ಸರ್ಕಾರದ 16 ಲಕ್ಷ ಜನ ಎಂಪ್ಲಾಯೀಸ್ ಅವರು ಪ್ರತಿ ತಿಂಗಳು ಕಾಂಟ್ರಿಬ್ಯೂಟ್ ಮಾಡಿದಂಥ ಇಷ್ಟರ ತನಕ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ಅದು 36,000 ಕೋಟಿ ರೂಪಾಯಿ. ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯ್, ಸೆಂಟ್ರಲ್ ಗವರ್ಮೆಂಟ್ 36,000 ಕೋಟಿ ರೂಪಾಯಿ. ಅದೇ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಸುಮಾರು ನಮ್ಮ 29 ರಾಜ್ಯಗಳಲ್ಲಿ 28 ರಾಜ್ಯಗಳು ಈ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿದೆ. ಒಂದು ರಾಜ್ಯ ಮಾತ್ರ, ಅದು ವೆಸ್ಟ್ ಬೆಂಗಾಲ್, ಇಷ್ಟರ ತನಕ ಅವರು ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ತೀವ್ರವಾದಂಥ ವಿರೋಧ ಉಂಟು. 2018ರಲ್ಲಿ ಅದನ್ನು ತ್ರಿಪುರ ಜಾರಿಗೆ ತಂದಿದೆ. ಅದರ ಹಿಂದೆ ಕೇರಳ ಇತ್ತೀಚೆಗೆ ಅದನ್ನು ಜಾರಿಗೊಳಿಸಿದೆ. 2018 ಸರ್ಕಾರ ಬದಲಾದ ನಂತರ ಅಲ್ಲಿ ತ್ರಿಪುರದಲ್ಲಿ ಹೊಸ ಪಿಂಚಣಿ, 2 ರಾಜ್ಯಗಳಲ್ಲಿ ಹಳೆಯ ಯೋಜನೆಗಳನ್ನ ಅವರು, ವೆಸ್ಟ್ ಬೆಂಗಾಲ್ ಅಲ್ಲಿ ಈಗಲೂ ಸಹ ಓಲ್ಡ್ ಪೆನ್ಷನ್ ಸ್ಕೀಮೇ ಇದೆ. ಅಲ್ಲಿ ಸರ್ಕಾರಿ ನೌಕರರು ಹೊಸ ಪಿಂಚಣಿ ಯೋಜನೆ ಖಂಡಿತ ಸುತಾರಾಮ್ ಒಪ್ತಾ ಇಲ್ಲ. ಅಲ್ಲಿ ಇದು ನೌಕರ ಸಂಘಟನೆಗಳು ತೀವ್ರವಾಗಿ ಅದನ್ನು ವಿರೋಧ ವ್ಯಕ್ತಪಡಿಸುತ್ತಿದೆ. ರಾಜ್ಯಗಳಲ್ಲಿ ಒಟ್ಟು 14 ಲಕ್ಷ ನೌಕರರು ಇಂದಿನ ತನಕ ಕಾಂಟ್ರಿಬ್ಯೂಟ್ ಮಾಡಿದಂತ ಅಮೌಂಟ್ ಸುಮಾರು 34,000 ಕೋಟಿ ರೂಪಾಯಿ. ಅಂದ್ರೆ ಇಡೀ ದೇಶದ್ದು 34,000 ಕೋಟಿ ರೂಪಾಯಿ ಒಟ್ಟು ಸೇರಿಸಿದ್ರೆ ನಮ್ಮ ಕರ್ನಾಟಕದ ಸುಮಾರು 80% ಒಂದು ವರ್ಷದ ಬಜೆಟ್ ನ ಅಮೌಂಟ್ ಇಷ್ಟ ತನಕ ದಾಸ್ತಾನಾಗಿದೆ. ದುರಾದೃಷ್ಟವಶತ್ ಸರ್ಕಾರಿ ನೌಕರರಿಂದಲೇ ಸಂಗ್ರಹಿಸಿದಂತ ಹಣವನ್ನು ಕೊಂಡೋಗಿ ಇವತ್ತು ಖಾಸಗಿ ಕಂಪನಿಗಳ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಅದೇ ನೀವು ಹೇಳಿದ್ರೆ, ಅಂದ್ರೆ ಶೇರ್ ಮಾರ್ಕೆಟ್ ಹೋಗುವುದಕ್ಕಿಂತ ಮೊದಲು ಒಂದಲ್ಲಿ ಕಂಪನಿ ಇದೆ, ಕಂಪನಿ NSDL ಅನ್ನುವಂತ ಒಂದು ಕಂಪನಿ. ಓಕೆ ಓಕೆ. ಅಂದ್ರೆ ಶೇರ್ ಮಾರ್ಕೆಟ್ಗೆ ಹಾಕುವವರು NSDL ಅವರು, ಶೇರ್ ಮಾರ್ಕೆಟ್ಗೆ ಹಾಕ್ಲಿಕ್ಕೆ ಆ ಫಂಡ್ ಅನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಖಾಸಗಿಯವರಿಗೆ ಗುತ್ತಿಗೆ ಕೊಟ್ಟಿರೋದು. NSDL ಎನ್ನುವಂತ ಖಾಸಗಿಯವರಿಗೆ ಅದನ್ನು ಕೊಟ್ಟಿದ್ದಾರೆ. SBI ಅವರು, ಇನ್ನೊಂದು LIC ಅವರು, ಇನ್ನೊಂದು UTI, ಈ 3 ಇದು ರಿಟೈರ್ಮೆಂಟ್ ಫಂಡ್ ಮ್ಯಾನೇಜರ್ಸ್ ಅಂತ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಅವರು ಏನ್ ಮಾಡ್ತಿದ್ದಾರೆ, ನಮ್ಮ ಹಣವನ್ನು ಕೊಂಡೋಗಿ, ಸರ್ಕಾರದ ಹಣ ಮತ್ತು ನಮ್ಮ ಹಣವನ್ನು ಕೊಂಡೋಗಿ ಯಾವ ಯಾವ ಕಂಪನಿಯಲ್ಲಿ ಹಾಕಬೇಕು ಅಂತ ಹೇಳಿ ನಿರ್ಧಾರ ಮಾಡುವವರು ಅವರು. ಟೈರ್ 1 ಮತ್ತು ಟೈರ್ 2 ಅಂತ ಇದರಲ್ಲಿ ಇದೆ. ಟೈರ್ 1 ನಲ್ಲಿ ನಮಗೆ ಸರ್ಕಾರಿ ಎಂಪ್ಲಾಯೀಸ್ಗೆ ಯಾವುದೇ ಅದರಲ್ಲಿ ಚಾಯ್ಸ್ ಇಲ್ಲ. ಅವರು NSDL ನವರು ಅಥವಾ ಮ್ಯೂಚುವಲ್ ಫಂಡ್ಸ್ ನವರು ಯಾವ ಕಂಪನಿಯಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅವರೇ ಡಿಸ್ಕ್ರಿಷನರಿ ಪವರ್ ಆಗಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮಗೆ ಚಾಯ್ಸ್ ಇಲ್ಲ. ಟೈರ್ 2 ಈಗ ಇಂಪ್ಲಿಮೆಂಟ್ ಆಗಲಿಲ್ಲ. ಟೈರ್ 2 ಒಂದು ವೇಳೆ ಇಂಪ್ಲಿಮೆಂಟ್ ಆದ್ರೆ ಆವಾಗ ಮಾತ್ರ ಎಂಪ್ಲಾಯೀಸ್ಗೆ ಇಂಥ ಕಂಪನಿಯಲ್ಲಿ ಹಾಕಿ ಅನ್ನುವಂತ ಒಂದು ಪ್ರಸಂಗ. ಎಸ್, ಒಟ್ಟಾರೆ ಏನಂತ ಹೇಳಿದ್ರೆ ದೂರದ ಬೆಟ್ಟ ನುಣ್ಣಗೆ, ನೋಡುವಾಗ ಅಷ್ಟೆಲ್ಲ ಸಿಗ್ತದೆ ಅವರಿಗೆ ಅಂತ ಅನ್ನೋದು. ಆದ್ರೆ ಆ ಬೆಟ್ಟಕ್ಕೆ ಹೋಗಿ ಅಲ್ಲಿ ಹತ್ತಿರದ ನೋಡೋ ಗೊತ್ತಾಗ್ತದೆ ಏನು ಪರಿಸ್ಥಿತಿ ಅಂತ ಅನ್ನುವಂಥದ್ದು. ಸೊ ನೀವು ಹೇಳಿದಾಗೆ ಸುಮಾರು ಒಂದು ಅಂದಾಜು 72,000 ಕೋಟಿ ರೂಪಾಯಿ ಹಣ NSDL ಅನ್ನುವಂಥ ಕಂಪನಿಗೆ ಹೋಗ್ತದೆ. ಅವರು ಹೋಗಿ ಶೇರಿಗೋ ಇನ್ನೊಂದು ಮತ್ತೊಂದು ಬಹುಶಃ ಮಲ್ಯಾರಂತವರಿಗೂ ಸಾಲ ಕೊಟ್ಟಿರ್ಲಿಕ್ಕೆ ಇಂತಹ ಹೋಗಿರ್ಬೋದು. ಇನ್ನಷ್ಟು ಚರ್ಚೆ ಮಾಡ್ತೇವೆ ಸಣ್ಣ ಬ್ರೇಕ್ ನಂತರ ಮತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ದೆವು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನು ರಾಜ್ಯದಾದ್ಯಂತ ಪ್ರತಿಭಟನೆ ನಡೀತಾ ಇದೆ, ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಅನ್ನುವಂಥದ್ದು ಅಕ್ಟೋಬರ್ 3ರಂದು ವಿವಿಧೆಡೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ.
ಈ ಹೋರಾಟದ ಹಿಂದೆ ಇರುವಂಥದ್ದು ನಾನು ಆಗಲೇ ಹೇಳಿದ್ದೆ, ದೂರದ ಬೆಟ್ಟ ನುಣ್ಣಗೆ ಅಂತ ಅನ್ನುವಂಥದ್ದು. ಅಂದರೆ ಒಂದು ಸಮಸ್ಯೆ ಏನಿದೆ ಅದು ನಾವು ಹತ್ತಿರ ಹೋದಾಗ ಮಾತ್ರ ಗೊತ್ತಾಗಬೇಕು. ದೂರದಲ್ಲಿ ನೋಡಬೇಕಾದ್ರೆ ಎಲ್ಲವೂ ಸರಿಯಾಗಿದೆ ಅಲ್ಲ ಅಂತ ಅನಿಸ್ತದೆ. ಆದರೆ ಬಹುಶಃ ಅವರು ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು. ತಮ್ಮ ಸ್ಯಾಲರಿಯಿಂದ ಕಡಿತಗೊಂಡಂಥ 10% ಹಣ ಎಲ್ಲಿಗೆ ಹೋಗ್ತದೆ, ಯಾರ ಪಾಲಾಗ್ತದೆ ಅಂತ ಅನ್ನುವಂಥದ್ದು ಬಹಳ ಆಘಾತಕಾರಿ ಸಂಗತಿ ಇದೆ. ಇಬ್ರಾಹಿಂ ಅವರೇ, ಅಂದರೆ ಈಗ ಹೋರಾಟ ಯಾವ ರೀತಿಯಲ್ಲಿ ಮಾಡ್ತಾ ಇದೆ? ನಾವು ನಿರಂತರವಾಗಿ 3 ವರ್ಷದಿಂದ ಕರ್ನಾಟಕ ರಾಜ್ಯ ಸರ್ಕಾರಿ NPS ಸಂಘ ಎನ್ನುವಂತಹ ಒಂದು ಹೊಸ ಸಂಘವನ್ನು ನಾವು ಸ್ಥಾಪನೆ ಮಾಡಿಕೊಂಡಿದ್ದೇವೆ. ಹಾಗಾದರೆ ಯಾಕೆ ಈ ಸಂಘ? ಬಹಳಷ್ಟು ಸಂಘಗಳಿದ್ದವು, ಸರ್ಕಾರಿ ನೌಕರ ಸಂಘ ಬಹಳಷ್ಟು ಇದೆ, ಇದೊಂದು ಹೊಸ ಸಂಘ ಯಾಕೆ ಎನ್ನುವಂತಹ ಪ್ರಶ್ನೆ ಮೂಡಬಹುದು. ಇಲ್ಲಿ ಬಹಳಷ್ಟು ಸಂಘಗಳಿದ್ರೂ ಸಹ ಅವರಿಗೆ ಅವರದೇ ಆದ ಬಹಳಷ್ಟು ಸಮಸ್ಯೆಗಳಿವೆ. ಇದು ಬಹಳ ಮುಖ್ಯವಾಗಿ ಪಿಂಚಣಿಗೆ ಸಂಬಂಧಿಸಿದಂತಹ ಸಿಂಗಲ್ ಅಜೆಂಡಾ ಇಟ್ಕೊಂಡು ನಮ್ಮ ಮೊದಲನೆಯ ಕೂಗು ಯಾವುದು ಅಂತಂದ್ರೆ, ನಮಗೆ ಹೊಸ ಪಿಂಚಣಿ ಬೇಡ, ನಮಗೆ ಹಳೆ ಪಿಂಚಣಿಯನ್ನು ಕೊಡಬೇಕು ಎನ್ನುವಂಥದ್ದು. ಈ ಸರ್ಕಾರಿ ನೌಕರಿಗೆ ಒಂದು ಕೋಟಿಯ ಭರವಸೆಯನ್ನು ನೀಡಿದಂತಹ ಈ ಹೊಸ ಪಿಂಚಣಿ ಯೋಜನೆಯು ಸಂಪೂರ್ಣವಾಗಿ ಒಂದು ರೀತಿಯ ನಿರಾಸೆಯನ್ನು ಹುಟ್ಟಿಸಿರುವಂತಹ ಈ ಪಿಂಚಣಿ ಯೋಜನೆಯು ಕೆಲವೊಂದು ಅಂಕಿ ಅಂಶಗಳ ಮೂಲಕ ನೋಡೋದಾದರೂ ಸಹ ಈ ಯೋಜನೆ ನೌಕರರನ್ನು ಮತ್ತು ಸಾರ್ವಜನಿಕರನ್ನು ಸಹ ಸೆಳೆಯುವಲ್ಲಿ ವಿಫಲವಾಗಿದೆ. ಈಗಾಗಲೇ ಸರ್ ಹೇಳಿದರು, ಇದರಲ್ಲಿ ಟೈರ್ 1 ಮತ್ತು ಟೈರ್ 2 ಎನ್ನುವಂತಹ 2 ವಿಭಾಗ ಇದೆ. ಟೈರ್ 1 ಎನ್ನುವಂಥದ್ದು ಸರ್ಕಾರಿ ನೌಕರರಿಂದ ಕಟಾವುಗೊಂಡಿರುವಂತಹ ದುಡ್ಡು ವಿಶ್ವ ಬ್ಯಾಂಕಿನ ಜೊತೆಗೆ ಸರ್ಕಾರ ಒಪ್ಪಂದ ಮಾಡಿರುವಂಥದ್ದು. ನಮಗೆ ಇಷ್ಟು ಸಾಲಗಳನ್ನು ಕೊಡಬೇಕು, ಅದಕ್ಕೆ ವಿಶ್ವ ಬ್ಯಾಂಕ್ ಹೇಳ್ತಾರೆ ನಿಮಗೆ ಹೂಡಿಕೆಯಲ್ಲಿಂದ ಹಾಕ್ತೀರಿ, ಆವಾಗ ಅಲ್ಲಿ ಬಲಿಪಶುಗಳಾಗಿ ಸಿಕ್ಕಿರುವಂತದ್ದು ಸರ್ಕಾರಿ ನೌಕರರು. ನಮ್ಮಲ್ಲಿ ಪಿಂಚಣಿನ ಸಂಗ್ರಹ ಸರ್ಕಾರಿ ನೌಕರರಿದ್ದಾರೆ, ಅವರ ಸ್ಯಾಲ್ರಿ ಆಗ್ತಾ ಇದೆ, ಆ ಸ್ಯಾಲ್ರಿಯಿಂದ 10% ಅನ್ನು ನಾವು ನಿಮಗೆ ಕೊಡ್ತೇವೆ. ಇಲ್ಲಿ ಬಹಳ ದೊಡ್ಡ ತಪ್ಪನ್ನು ಮಾಡಿದ್ರು. ಆ ನಂತರ ರಾಜ್ಯ ಸರ್ಕಾರಿ ನೌಕರರಿಂದ 48.69 ಅಂದ್ರೆ ರೂಗಳಲ್ಲಿ ಹೇಳುವುದಾದ್ರೆ 85,379 ಕೋಟಿ ರು ರಾಜ್ಯ ಸರ್ಕಾರಿ ನೌಕರರಿಂದ ಸಂಗ್ರಹ ಆಗಿದೆ 2017ರವರೆಗಿನ ಅಂಕಿಅಂಶಗಳನ್ನು ಹೇಳುವುದಾದ್ರೆ. ಕೇಂದ್ರ ಸರ್ಕಾರಿ ನೌಕರರ ಸಂಘದಿಂದ 38 ಅಂದ್ರೆ 67,114 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಇಲ್ಲಿ ಕಾರ್ಪೊರೇಟ್ ಸೆಕ್ಟರ್ಗಳಿಂದ 8.58, NPS ಲೈಟ್ನಿಂದ ಕೇವಲ 1%, ಅಸಂಘಟಿತ ವಲಯದಿಂದ 1%, ಅಟಲ್ ಪೆನ್ಷನ್ ಯೋಜನೆ ಇದೆಲ್ಲ ಸಾರ್ವಜನಿಕರಿಗೆ ಬರುವಂತದ್ದು. ಇದೆಲ್ಲ ಸಾರ್ವಜನಿಕರು ಟೈರ್ 2 ಅಲ್ಲಿ ಬರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರಿ ನೌಕರರಿಂದ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಂದ ಸಂಗ್ರಹವಾದಂತಹ ದುಡ್ಡು 87%. ಅಂದ್ರೆ ಸಾರ್ವಜನಿಕರು ಇದನ್ನು ಆಸಕ್ತಿ ವಹಿಸಲಿಲ್ಲ. ಯಾರು ಸರ್ಕಾರಿ ನೌಕರರು ಇದ್ದಾರೋ ಅವರಿಂದ ಬಲವಂತವಾಗಿ, ಈಗ ನಮ್ಮಲ್ಲಿ ಕೇಳಲಿಲ್ಲ, ಯಾವ ಪರ್ಮಿಷನ್ ಕೇಳದೆ 2006ರ ನಂತರ ಯಾರು ಸರ್ಕಾರಿ ಸೇವೆಗೆ ಸೇರಿದ್ದಾರೋ ಅವರಿಂದ ಬಲವಂತವಾಗಿ ಕಟ್ ಮಾಡ್ತಾ ಇದ್ದಾರೆ. ನಾವು ಕಟ್ ಮಾಡಲೇಬೇಕು, ಅವ್ರು ಕಟ್ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಸಂಪೂರ್ಣವಾದಂತಹ ವಿಫಲವಾದಂತಹ ಒಂದು ರೀತಿಯ ಕಾನೂನಾಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ NPS ನ ಹಣ ನಮ್ಮಿಂದ ಕಟ್ ಮಾಡುವಂತ 10% ಹಣವನ್ನ NSDL ಅನ್ನುವಂತ ಕಂಪನಿ ಡೀಲ್ ಮಾಡ್ತಾ ಇದೆ. ಈಗಾಗಲೇ ಹೇಳಿದ್ರು ನಮಗೆ ಗೂಳಿ ಆಗಿದ್ರೆ ಇಲ್ಲಿ ಗೂಳಿ ಅನ್ನೋದಾಗಿದ್ರೆ ಪ್ರತಿ ವರ್ಷ ನಮಗೊಂದು ಮಾರ್ಚ್ ತಿಂಗಳಾಗುವಾಗ ಒಂದು ಸ್ಟೇಟ್ಮೆಂಟ್ ಬರ್ತದೆ, ಒಂದು 2 A4 ಸೈಜ್ ಪೇಪರ್ ಅಷ್ಟೇ. ಅದರಲ್ಲಿ ನಮ್ಮ ಶೇರ್ ಎಷ್ಟು, ಗವರ್ಮೆಂಟ್ ಶೇರ್ ಎಷ್ಟು ಅಂತ ಬರ್ತದೆ. ಮತ್ತೊಂದು ಇದರಲ್ಲಿ ಒಂದು ವ್ಯವಸ್ಥೆ ಇದೆ, ಪ್ರಾನ್ ಕಿಟ್ ಅಂತ, ಒಂದು ATM ಕಾರ್ಡಿನ ಹಾಗೆ ಒಂದು ಪ್ರಾನ್ ಕಿಟ್ ಅಂತ ಒಂದು ಕೊಟ್ಟಿದ್ದಾರೆ. ಬಹುಶಃ ಅದು ಕೆಲವರಿಗೆ ಬಂದಿದೆ, ಕೆಲವರಿಗೆ ಬರಲಿಲ್ಲ. ಅದರ ನಿರ್ವಹಣೆಯು ಪೂರ್ಣವಾಗಿ ವಿಫಲವಾಗಿದೆ. ಬಂದವರ ಪ್ರಾನ್ ಕಿಟ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಆಗ್ತದೆ ಶೇರ್ ಮಾರುಕಟ್ಟೆಯಲ್ಲಿ ಇವತ್ತು ಈ ದಿನ ನನ್ನ ಹಣ ಎಷ್ಟಿದೆ, ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಆಗ್ತದೆ. ಹೀಗೆ ನೋಡುವಾಗ ಇವತ್ತು ನೋಡಿದ ಹಣ ನಾಳೆ ಇರುವುದಿಲ್ಲ, ಅದು ಡೌನ್ ಆಗಿರುತ್ತದೆ, ಕಡಿಮೆ ಆಗಿರುತ್ತದೆ. ಯಾಕಂತ ಹೇಳಿದ್ರೆ ಷೇರು ಮಾರುಕಟ್ಟೆಯ ಸೂಚ್ಯಂಕದ ಆಧಾರದಲ್ಲಿ ನಮ್ಮ ಪಿಂಚಣಿ
ಇದಾಗುವಂಥದ್ದು, ಡಿಕ್ಲೇರ್ ಆಗುವಂಥದ್ದು. ಸೊ ಡೌನ್ ಆಗುವಂತಹ ಅಲ್ಲಿಂದ ಒಂದು 10%, ಇಲ್ಲಿಂದ ಒಂದು 10%, ಅಂದ್ರೆ 20% ಅಲ್ಲಿ ಹೋಗ್ತದೆ. ನಮಗೆ ಒಂದು ನಿರೀಕ್ಷೆ ಏನಿರ್ತದೆ, ನಂದೊಂದು 30,000 ಸಂಬಳ ಆದ್ರೆ ಅದರಲ್ಲಿ ಎಷ್ಟು 4,000 8,000 ಅಲ್ವೇ? ಹೌದು, ಎಲ್ಲ ಒಟ್ಟು ಸೇರಿ ಒಂದು 4,000 ರಿಂದ 8,000 ಅಲ್ಲಿ ಇರ್ತದೆ ಅಂತ. ಆದ್ರೆ ಅದನ್ನು ನೀವೀಗ ಏನು ಹೇಳಿದ್ರೆ ಅಲ್ಲಿ ನೋಡ್ಬೇಕಾದ್ರೆ ಅದರ ಒಟ್ಟು ಈಗ ಎಷ್ಟೋ ವರ್ಷಗಳಿಂದ ನಾನು ಎಷ್ಟು ಸಂಗ್ರಹ ಆಗಿದೆ ಅಂತ ಸಂತೋಷ ಪಡೋದಕ್ಕಿಂತ ಅಲ್ಲಿ ಎಲ್ಲೋ ಎಷ್ಟು ನಾನು ಹಾಕಿದ ಹಣವೇ ಇರುವುದಿಲ್ಲ, ಹಾಕಿದ ಹಣವೇ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಪ್ರತಿಷ್ಠಿತ ಷೇರು ಮಾರುಕಟ್ಟೆ ಆಧಾರಿತ ಯೋಜನೆಗಳು ಷೇರು ಮಾರುಕಟ್ಟೆಯಲ್ಲಿ ಬಿದ್ದು ಹೋಗಿರುವಂತದ್ದು ಕಂಡಿದ್ದೇವೆ. 2-3 ವರ್ಷದಲ್ಲಿ ಡಬಲ್ ಮಾಡ್ತೇವೆ ಅನ್ನುವಂತ ಪ್ರತಿಷ್ಠಿತ ಕಂಪನಿಗಳು ಕೊಟ್ಟಂತ ಯೋಜನೆಗಳು ವಿಫಲವಾಗಿರುವುದನ್ನು ನಾವು ನೋಡಿದ್ದೇವೆ. ಅದಕ್ಕಂತಾನೆ ಆ ಷೇರು ಮಾರುಕಟ್ಟೆಯ ಒಳಗೆ ಒಂದು ವ್ಯವಸ್ಥಿತವಾದಂತಹ ಗೂಳಿ, ನೀವು ಹೇಳಿದ ಪದ, ಇರ್ತಾರೆ. ಹಾಗಾಗಿ ಈ ವರ್ಷದಲ್ಲಿ ಇಷ್ಟು ಮಂದಿ ರಿಟೈರ್ಡ್ ಆಗ್ತಾರೆ ಅನ್ನುವಂತ ಪಕ್ಕಾ ಮಾಹಿತಿ ಅವರಿಗಿರ್ತದೆ. ಅವರು ಅದನ್ನು ಬೀಳಿಸುವಂತಹ ವ್ಯವಸ್ಥೆಯು, ಷಡ್ಯಂತ್ರವು ಈ ಒಂದು ವ್ಯವಸ್ಥೆಯಲ್ಲಿ ಇದೆ. ಟೋಟಲಿ ಈ NPS ಸ್ಕೀಮ್ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ದೀರ್ಘಾವಧಿಯಾಗಿ ಸರ್ಕಾರಿ ಸೇವೆ ಮಾಡ್ತಾ ಇರುವಂತಹ ನೌಕರರಿಗೆ ಇದು ಅನ್ಯಾಯದ ಪರಮಾವಧಿ ಅಂತ ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಒಬ್ಬ ಸರ್ಕಾರಿ ನೌಕರ 24 ಗಂಟೆ ಕೂಡ ಆತ ಸರ್ಕಾರದ ಎಲ್ಲ ಯೋಜನೆ, ಸರ್ಕಾರ ಹೇಳುವಂತ ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂತಹ ನೌಕರನಿಗೆ ಈ ರೀತಿಯ ಶಿಕ್ಷೆ ಕೊಡುವಂಥದ್ದು ಸರಿಯಾ? ಯಾಕಂತ ಹೇಳಿದ್ರೆ ಅವನ ದೀರ್ಘಾವಧಿ ಕೆಲಸ, ಅವನಿಗೆ ಇಳಿ ವಯಸ್ಸಲ್ಲಿ ಶಕ್ತಿ ಇರುವುದಿಲ್ಲ. ಆ ಸಮಯದಲ್ಲಿ ಸಾಮಾಜಿಕವಾಗಿ ಭದ್ರತೆ ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಆದರೆ ಸರ್ಕಾರ ಈ ರೀತಿ ಜೂಜಾಟ ಮಾಡುವಂಥದ್ದು ಸರಿಯಾ ಅನ್ನುವಂಥದ್ದು ನಮ್ಮ ಸಂಘದ ಸ್ಪಷ್ಟವಾದಂತಹ ಒಂದು ಅಭಿಪ್ರಾಯ. ಬಹುಶಃ ಸ್ನೇಹಿತರು NPS ನ ಬಗ್ಗೆ ಕರಾಳತೆಯನ್ನು ಬಹಳ ಸ್ಪಷ್ಟವಾಗಿ ಚಿತ್ರೀಕರಿಸಿದ್ದಾರೆ. ಈಗ ನಾನೀಗ ಹೇಳಿಕ್ಕೆ ಹೋಗಿರುವಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ NPS ನೌಕರರ ಸಂಘ 3 ವರ್ಷದ ಹಿಂದೆ ಏನು ಹುಟ್ಟಿಕೊಂಡಿದ್ದ ಅದರ ಒಂದಿಷ್ಟು ಕಾರ್ಯಚಟುವಟಿಕೆಗಳನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡುವಂಥದ್ದು. ಒಂದು ಪ್ರಶ್ನೆ ಎತ್ತಿದ್ರು, ಹಾಗಾದ್ರೆ ಹಳೆಯ ಸಂಘಗಳು ಇರ್ಲಿಲ್ವಾ ಅಂತ. ಇತ್ತು. ಹಳೆಯ ಸಂಘದಲ್ಲಿ ನಾವು NPS ನ ಬಗ್ಗೆ ಚಕಾರ ಇರ್ಲಿಲ್ಲ. ಯಾವಾಗ ನಮ್ಮ ಸಂಘ ಇರುವವರೆಗೆ ಬರುವವರೆಗೆ ಏನು ಇರ್ಲಿಲ್ಲ. ಯಾವಾಗ ನಮ್ಮ ಸಂಘ ಬಂತ ಅಲ್ಲಿ ಒಂದು 20 ಅಜೆಂಡಾದಲ್ಲಿ ಒಂದು 15 ಅಜೆಂಡಾ ಸಿಕ್ಕಿತ್ತು. ನಮ್ಮ ಸಂಘ ಬಲಿಷ್ಠ ಆಗ್ತಾ ಹೋದಾಗೆ ಅದು ಮೇಲೆ ಹೋಯ್ತು, ನಮ್ಮ ರೇಟಿಂಗ್ ಜಾಸ್ತಿ ಆಯ್ತು, ಮೇಲೆ ಹೋಯ್ತು. ಈಗ ಅದು 2ನೇ ಪಾಯಿಂಟ್ಗೆ ಬಂದು ನಿಂತಿದೆ. ಯಾವುದು ನಮ್ಮ NPS ರದ್ದತಿ 2ನೇ ಪಾಯಿಂಟ್ ಬಂದು ನಿಂತಿದೆ. ಬಹುಶಃ ಕಳೆದ 3 ವರ್ಷಗಳಲ್ಲಿ ನಮ್ಮ ಸಂಘ ಒಂದಿಷ್ಟು ಕೆಲಸಗಳನ್ನ ಮಾಡಿದೆ. ಅದರ ಪರಿಣಾಮವಾಗಿ ನಮಗೆ ಒಂದಿಷ್ಟು ಲಾಭಗಳಾಗಿದೆ, ಒಂದು ಅಂಶ ಲಾಭಗಳಾಗಿವೆ. ಬಹುಶಃ ನಂಗೆ ಜ್ಞಾಪಕ ಇದ್ದ ಹಾಗೆ ಏಪ್ರಿಲ್ 1, 2016 ಆ ದಿವಸ ನಾವೇನ್ ಮಾಡಿದೆವು ಅಂತ ಹೇಳಿದ್ರೆ ಕರಾಳ ದಿನಾಚರಣೆ ಮಾಡಿದೆವು. ಕಪ್ಪು ಬ್ಯಾಜ್ ಧರಿಸಿದೆವು. ಯಾಕೆ ಅಂತ ಹೇಳಿದ್ರೆ ಅವತ್ತು ಬಹುಶಃ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಎಂತದ್ದು ಮೂರ್ಖರನ್ನಾಗಿ ಮಾಡುವ ಏಪ್ರಿಲ್ 1 ಜಾರಿಗೆ ಮಾಡಿದ್ದಾರೆ. ಅಂತೂ ಫುಲ್ ಮೂರ್ಖರನ್ನ ಮಾಡಿಬಿಟ್ಟಿದ್ದಾರೆ. ಆ ದಿವಸ ನಾವು ಏಪ್ರಿಲ್ 16ಕ್ಕೆ ಕರಾಳ ದಿನಾಚರಣೆ ಮಾಡಿದೆವು. ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಕೂಡ ಮಾಡಿದೆವು. ಒಂದಿಷ್ಟು ಅವೇರ್ನೆಸ್ ಅಲ್ಲಿ ಕ್ರಿಯೇಟ್ ಆಗಿತ್ತು. ಅದಾದ ಬಳಿಕ ನೆಕ್ಸ್ಟ್ ಅದೇ ಆಗಸ್ಟ್ ತಿಂಗಳಲ್ಲಿ ನಿಶ್ಚಿತ ಪಿಂಚಣಿ ದಿನಾಚರಣೆ ಅಂತ ಒಂದು ಮಾಡಿಕೊಂಡಿದ್ದೆವು. ಒಂದಿಷ್ಟು ನಮ್ಮ ಜನಪ್ರತಿನಿಧಿಗಳಿಗೆ ಅವರಿಗೆ ಈ NPS ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದು ಹೇಗೆ ಅಂತ ಹೇಳಿ ಮನವಿಯನ್ನು ಕೊಡುವ ಮೂಲಕ ಅದರ ಒಂದು ಏನು ಡ್ರಾಬ್ಯಾಕ್ಸ್ ಗಳನ್ನ ಅವರಿಗೆ ಮನವರಿಕೆ ಮಾಡ್ತಾ ಅವರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕೆಲಸವನ್ನು ಮಾಡಿದೆವು. ಅದರ ಪರಿಣಾಮವಾಗಿ ಜನಪ್ರತಿನಿಧಿಗಳು ಅಲ್ಲಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತುಗಳಲ್ಲಿ NPS ನ ವಿರುದ್ಧ ಧ್ವನಿಗಳನ್ನು ಎತ್ತಿದ್ದಾರೆ. ಹಾಗಾಗಿ ಅವರಿಗೆ ಒಂದು ವಿಶೇಷ ಅಭಿನಂದನೆ ಕೊಡ್ಬೇಕಾಗ್ತದೆ ನಾವು. 2017 ಮಾರ್ಚ್ 2 ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ನಮ್ಮ ಕರ್ನಾಟಕ ರಾಜ್ಯ ಇಡೀ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 1 ಲಕ್ಷದಷ್ಟು ಬಹುಶಃ ಅಲ್ಲಿ ನೌಕರರು ಸೇರಿದ್ರು. 1 ಲಕ್ಷದಷ್ಟು ನೌಕರರು ಅಲ್ಲಿ ಸೇರಿದ್ರು. ಅದೊಂದು ನಮ್ಗೆ ದೊಡ್ಡ ಒಂದು ಇಡೀ ದೇಶದಲ್ಲಿ ಈ NPS ನ ಬಗ್ಗೆ ಒಂದಿಷ್ಟು ಅವೇರ್ನೆಸ್ ಮೂಡಿಸುವಂತ ಒಂದು ಪ್ರೋಸೆಸ್ ಇದೆಲ್ಲ, ಅಲ್ಲಿ ಒಂದಿಷ್ಟು ಬೂಸ್ಟಪ್ ಆಯ್ತು, ಅಲ್ಲಿ ಆ ಕೆಲಸಗಳು ಆಯ್ತು. ಅದಾದ ಬಳಿಕ ನಮ್ಗೊಂದು ಮೇಜರ್ ಸೆಟ್ ಬ್ಯಾಕ್ ಸಿಕ್ಕಿದ್ದು ಅಥವಾ ಏನು ಗೇನ್ ಸಿಕ್ಕಿದ್ದು ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಚಳವಳಿ. ನಮ್ಮ ಇದಕ್ಕೆ ಯಾವುದಕ್ಕೆ ಡೆಲ್ಲಿ ಚಲೋಗೆ ನಮ್ಮ ಇಬ್ರು ಸ್ನೇಹಿತರು ಹೋಗಿದ್ರು, ಇಬ್ರಾಹಿಂ ಸರ್ ಮತ್ತು ಸಂತೋಷ್ ಸರ್ ಹೋಗಿದ್ರು. ನಮ್ಮ ಪುತ್ತೂರು ತಾಲೂಕಿನಿಂದ ನಮ್ಮ ಕಾರ್ಯದರ್ಶಿ ವಿಮಲ್ ಕುಮಾರ್ ಅವರು ಭಾಗವಹಿಸಿದ್ರು. ಬೆಳ್ತಂಗಡಿಯಿಂದ ಸುರೇಶ್ ಸೀತಾರಾಮ್ ಭಾಗವಹಿಸಿದ್ರು. 5 ಮಂದಿ ಭಾಗವಹಿಸಿದ್ರು. ಫ್ರೀಡಂ ಪಾರ್ಕ್ ಚಳವಳಿಯ ಬಗ್ಗೆ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಎಸ್ ಸರ್, ಮುಂದೆ ಮತ್ತೆ ನಾನು ಕೇಳ್ತೇನೆ. ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ಬಳಿಕ ಮತ್ತೆ ಈ ಮಾತುಕತೆ ಮುಂದೆ.
ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಚರ್ಚೆ ಮಾಡ್ತಾ ಇದ್ವು ಪಿಂಚಣಿ ಯೋಜನೆಯ ಅಂದ್ರೆ ಏನು NPS ಹೊಸ ಪಿಂಚಣಿ ಯೋಜನೆ ಏನೇನು ರಾದ್ಧಾಂತಗಳನ್ನೆಲ್ಲ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ. ಇದಕ್ಕಾಗಿ ಹೋರಾಟಕ್ಕೆ ಅಣಿ ಆಗ್ತಾ ಇದ್ದಾರೆ. ಅಕ್ಟೋಬರ್ 3ರಂದು ರಕ್ತವನ್ನಾದರೂ ಕೊಟ್ಟೆವು ಪಿಂಚಣಿ ಬಿಡುವ ಅನ್ನುವಂಥ ಹೋರಾಟ. ಓಕೆ, ಒಟ್ಟಾರೆಯಾಗಿ ಇಷ್ಟೆಲ್ಲ ಹೋರಾಟಗಳಾಗಿದೆ, ಸಮಸ್ಯೆಗಳು ಹೀಗೆ ಅಂತ ಗೊತ್ತಾಗಿದೆ. ಹಾಗಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ನಮಗೆಲ್ಲ ಗೊತ್ತಾಗಿದೆ, ಇದನ್ನು ಮಾಡೋರಿಗೆ ಗೊತ್ತಿಲ್ವಾ? ಗೊತ್ತಿದ್ದೇ ಮಾಡಿದ್ದಾರೆ. ಆಳೋರಿಗೆ ಗೊತ್ತಿಲ್ವಾ? ಗೊತ್ತಿದ್ದೇ ಮಾಡಿದ್ದಾರೆ. ಎಲ್ಲ ಪಕ್ಷಗಳಿಗೆ ಗೊತ್ತಿಲ್ವಾ? ಗೊತ್ತಿರಬಹುದು. ಏನು ಹೇಳ್ತೀರಿ? ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ನೀವು ಹೇಳಿದಾಗೆ ಆಳುವವರಿಗೆ ಗೊತ್ತಿಲ್ವಾ ಅಂತ. ಆಳುವವರನ್ನು ಕೈ ಬಿಟ್ಟಿದ್ದಾರೆ. MP MLA ಅವರಿಗೆ ಇವತ್ತು ಸಹ ಪೆನ್ಷನ್ ಕಂಟಿನ್ಯೂ ಆಗ್ತಾ ಇದೆ. ಸಾರ್ವಜನಿಕರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಿದ್ದೇವೆ, MP MLA ಅವರಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೆ ತರಲಿಲ್ಲ. ಅವನು ಒಬ್ಬ ಜನಪ್ರತಿನಿಧಿ ಲೋಕಸಭೆಯಲ್ಲಿ ಅಥವಾ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡು ಒಂದು ದಿವಸ ಕೂತರೂ ಸಹ ಅವರಿಗೆ ಜೀವನ ಪರ್ಯಂತ ಪೆನ್ಷನ್ ಸಿಗ್ತದೆ. ಇನ್ನೊಂದು, ನ್ಯಾಯಾಂಗದ ಅಧಿಕಾರಿಗಳನ್ನು, ಜಡ್ಜಸ್ ಅನ್ನು ಕೈಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಸರ್ಕಾರಿ ನೌಕರರು ಒಂದು ಕಡೆಯಿಂದ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಬಾರ್ದು, ಇನ್ನೊಂದು ಕೋರ್ಟಿನ ಕದ ತಟ್ಟಬಾರದು ಅನ್ನುವಂತ ಬಹಳ ವ್ಯವಸ್ಥಿತವಾಗಿ ಇದನ್ನು. ಇನ್ನೊಂದು ಬಹಳ ಸೈನಿಕರಿಗೆ ಅದು ಬಿಟ್ಟದ್ದು ನಮಗೆಲ್ಲರಿಗೂ ಸಂತೋಷವೇ, ಆರ್ಮ್ಡ್ ಫೋರ್ಸಸ್ಗೆ ಈ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೆ ತರಲಿಲ್ಲ. ಸೊ ಇದು ಬಹಳ ಒಂದು ಸತ್ಯದ ವಿಷಯ. ಜನಪ್ರತಿನಿಧಿಗಳನ್ನು ಬಿಟ್ಟು ಸರ್ಕಾರಿ ನೌಕರರಿಗೆ ಮಾತ್ರ ಹೊಸ ಪಿಂಚಣಿಯನ್ನು ಜಾರಿಗೆ ತಂದಿದ್ದಾರೆ. ಸೊ ಹಾಗಾದ್ರೆ ಆಳುವವರು ಯೋಚನೆ ಮಾಡಲಿಲ್ಲ, ಯಾಕೆಂದ್ರೆ ನಾವು ಆಳಿಸಿಕೊಳ್ಳುವವರೆಲ್ಲ. ಸೊ ಇದರ ಬಗ್ಗೆ ನಾವು ಹೋರಾಟವನ್ನು ಸರ್ಕಾರದ ವಿರುದ್ಧ ಖಂಡಿತವಾಗಿ ಹೋರಾಟವನ್ನು ಮಾಡಲೇಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಆ NPS ಯೋಜನೆಯ ಕರಾಳತೆ ಏನು ಅನ್ನುವಂಥದ್ದು ನಮಗೆ ಅರಿವು ಬಂದದ್ದು ಇತ್ತೀಚೆಗೆ. ನಮ್ಮಲ್ಲೇ ಕೆಲವು ನೌಕರರು ಮರಣ ಹೊಂದಿದ ನಂತರ ಅವರಿಗೆ ಬಂದಂತ ಪೆನ್ಷನ್ ಏನಿದೆ ಅದನ್ನು ನೋಡಿ ನಮಗೆಲ್ಲರಿಗೂ ಶಾಕ್ ಆಯಿತು. ಅದರ ಮುಂಚೆ ನಾವು ಅದರ ಬಗ್ಗೆ ಅಷ್ಟು ಗಂಭೀರತೆ ನಮಗೆ ಗೊತ್ತಾಗಲಿಲ್ಲ. ಯಾಕೆಂದ್ರೆ ಎಲ್ಲ ಮಾಹಿತಿಗಳನ್ನು ನೌಕರರಿಗೆ ಪೂರ್ತಿಯಾಗಿ ಕೊಡ್ತಾ ಇರಲಿಲ್ಲ. ವೆಬ್ಸೈಟ್ಗೆ ನೀವು ಹೋದರೆ ಅಲ್ಲಿ ಪೂರ್ತಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ಸೊ ಆ ಕರಾಳತೆಗಳು ಗೊತ್ತಾದದ್ದು ನಮಗೆ ಮರಣ ಹೊಂದಿದ ನಂತರ. ಇತ್ತೀಚೆಗೆ ಮರಣ ಹೊಂದಿದಂತ ಒಬ್ಬ 2006ಕ್ಕೆ ಜಾಯಿನ್ ಆದಂತ ಕೆಲವು ಸರ್ಕಾರಿ ನೌಕರರು ಮರಣ ಹೊಂದಿದ್ರು. ಮರಣ ಹೊಂದಿದಂತ ವ್ಯಕ್ತಿಗಳಿಗೆ ಇವತ್ತು ಸಿಗುವಂತ ಪೆನ್ಷನ್ ಎಷ್ಟಂತ ಹೇಳಿದ್ರೆ ತಿಂಗಳಿಗೆ 1360, 2000 ರೂಪಾಯಿ. ಸೊ 2060ಕ್ಕೆ ನಾವೆಲ್ಲ ಅಥವಾ ಅಂದಾಜು ಸ್ಯಾಲರಿ ಒಂದು 20,000ವರೆಗೂ ಅಲ್ಲ ಸರ್, ಸ್ಯಾಲರಿ ಒಂದು 50,000 ಇರುವಂತ ಒಬ್ಬ ವ್ಯಕ್ತಿಗೆ ಅವನಿಗೆ ಪೆನ್ಷನ್ ಸಿಗುವಂತದ್ದು 1,500 2,000 ರೂಪಾಯಿ. ಸೊ ಆ 2030 ಅಥವಾ 40ದಲ್ಲಿ ನೀವು ಯೋಚನೆ ಮಾಡಿ ಹಣದ ಮೌಲ್ಯ ಎಷ್ಟಿರ್ತದೆ, ನಮಗೆ ಸಿಗುವ ಪೆನ್ಷನ್ನ ಮೌಲ್ಯ ಎಷ್ಟು ಅಂತ ಹೇಳಿ. ಹಾಗಾದ್ರೆ ಸರ್ಕಾರಿ ನೌಕರ ಹೇಗೆ ಜೀವನ ಮಾಡಬೇಕು? ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಅಂದ್ರೆ ನಾನು ಕಟ್ಟಿದ್ದಿಷ್ಟು ಅಥವಾ ಸರ್ಕಾರದಿಂದ ಒಂದಿಷ್ಟು 20% ಹೋಗಿದೆ, ಹಾಗಿದ್ರೆ ನನ್ನ ಹಣ ಇಷ್ಟು ಸಿಗಬೇಕಲ್ವಾ ಅಂತ ಹೇಳಿದಕ್ಕೆ ಬ್ಯಾಂಕಿನಲ್ಲಿ ಕೊಡುವ ಹಾಗೆ 9% 8% ಫಿಕ್ಸೆಡ್ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಹಾಕುವಂಥದ್ದು ಶೇರ್ ಮಾರ್ಕೆಟ್ ಅಲ್ಲಿ ಹಾಕುವಂಥದ್ದು. ಶೇರ್ ಮಾರ್ಕೆಟ್ ರೈಸ್ ಆದ್ರೆ ಅವನಿಗೆ ಹಣ ಬರ್ತದೆ. ಚರ್ಚೆ ಮಾಡಿದಾಗೆ 2007ರಿಂದ 10ರವರೆಗೆ ಒಂದಿತ್ತು ಕೋಟಿ ಬರ್ತದಂತೆ ಅಂತ ಅನ್ನೋದು. ಮತ್ತೆ ನೀವು ಪುಟ ತಿರುಗಿ ನೋಡುವಾಗ ಅದರಲ್ಲಿ ಒಂದಷ್ಟು ಹುಳುಕುಗಳು, ಆ ಹುಳುಕುಗಳು ಇವತ್ತು ಗೊತ್ತಾಗ್ತಾ ಗೊತ್ತಾಗುವಂತ. ಸೊ ಅದಕ್ಕೋಸ್ಕರ ನಾವು ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ NPS ನೌಕರರ ಸಂಘದ ವತಿಯಿಂದ ಗಾಂಧೀಜಿಯವರ 150ನೇ ಜನ್ಮದಿನದ ಮಾರನೇ ದಿವಸ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಶಾಂತಿಯುತವಾಗಿ ಅಹಿಂಸೆಯಿಂದ ಏನು ಸ್ವಾತಂತ್ರ್ಯವನ್ನು ತಂದ್ರು, ಅದೇ ಮಾರ್ಗದಲ್ಲಿ ಒಂದು ವಿನೂತನ ರೀತಿಯಲ್ಲಿ ನಮ್ಮ ರಕ್ತವನ್ನಾದರೂ ಕೊಟ್ಟು ನಾವು ಪಿಂಚಣಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ನಾವು ರಾಜ್ಯಾದ್ಯಂತ ನಮ್ಮ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ನಾವು ಅವತ್ತು ಆಯಾ ಕಟ್ಟಿನ ಜಾಗದಲ್ಲಿ ಒಂದು ದಿವಸದ ರಕ್ತದಾನ ಮತ್ತು ಸತ್ಯಾಗ್ರಹವನ್ನು ಮಾಡ್ತಿದ್ದೇವೆ. ಈಗಾಗಲೇ ನಾವು ಎಲ್ಲ ಇಲಾಖೆಗಳಿಗೆ ಹೋಗಿದ್ದೇವೆ, ಆದರೆ ಇನ್ನೂ ಹಲವು ಇಲಾಖೆಗಳು ಬಿಟ್ಟು ಹೋಗಿದೆ. ಹಲವಾರು ನೌಕರ ವೃಂದದವರು, ನಮ್ಮ ಸಹೋದ್ಯೋಗಿ ಮಿತ್ರರು ಇನ್ನೂ ಸಹ ಈ ಸಂಘಟನೆಗೆ ಒಳಪಡಲಿಲ್ಲ. ಖಂಡಿತವಾಗಿಯೂ ಅವರಿಗೂ ಸಹ ಇದು ಅನ್ವಯವಾಗುವಂಥದ್ದು. ಅವರು ಸಹ ನಾಡ್ದು ಅಕ್ಟೋಬರ್ 3ಕ್ಕೆ ಏನು ಕಾರ್ಯಕ್ರಮ ಆಗ್ತದೆ, ಅವರು ಖಂಡಿತವಾಗಿಯೂ ಈ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಈ
ಮೂಲಕ ವಿನಂತಿ ಮಾಡ್ತೀವಿ. ಬಹುಶಃ ತಾಲೂಕು ಮಟ್ಟದಲ್ಲಿ ಎಸ್ ಸರ್, ತಾಲೂಕು ಎಲ್ಲೆಲ್ಲಿ ಮಟ್ಟದಲ್ಲಿ ಮಾಡ್ತಾ ಇದ್ದೀರಿ? ತಾಲೂಕು ಮಟ್ಟದ ಕಾರ್ಯಕ್ರಮಗಳಾಗತ್ತೆ. ಈಗ ಮಂಗಳೂರಲ್ಲಿ ಪುರಭವನದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಮಂಗಳೂರು ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಬಂಟ್ವಾಳದಲ್ಲಿ ಸರ್ಕಾರಿ ನೌಕರರ ಭವನದಲ್ಲಿ ನಮ್ಮ ಸಂತೋಷ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಪುತ್ತೂರಲ್ಲಿ ಕಿಲ್ಲೆ ಮೈದಾನದಲ್ಲಿ ನಾವು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆ ದಿವಸ ಒಂದು ಸಣ್ಣ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇದ್ದೇವೆ. ನಮ್ಮ ಪುತ್ತೂರಲ್ಲಿ ಬಹುಶಃ ನಮಗೆ ಗಾಂಧೀಜಿ ಬಂದಿದ್ದಾರೆ ಪುತ್ತೂರಿಗೆ. ಗಾಂಧಿ ಕಟ್ಟೆ ಇದೆ, ಗಾಂಧಿ ಕಟ್ಟೆ ಇದೆ, ಗಾಂಧಿ ಪ್ರತಿಮೆ ಇದೆ. ಆ ಗಾಂಧಿ ಪ್ರತಿಮೆಗೆ ನಮ್ಮ ಹಿರಿಯರಾದ ಪುರಂದರ ಭಟ್ರವರು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಒಂದು ಸಣ್ಣ ಮೆರವಣಿಗೆಯ ಮೂಲಕ ನಾವು ನಮ್ಮ ರಕ್ತದಾನ ಸತ್ಯಾಗ್ರಹ. ಅಂದ್ರೆ ನಿವೃತ್ತ ತಹಶೀಲ್ದಾರ್ ಅಲ್ಲ ಸರ್, ಅವರು ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು, ಹಿರಿಯ ಗಾಂಧಿವಾದಿ ಅವರು, ಹಿರಿಯ ಜೀವ. ಇವತ್ತಲ್ಲಿ ಗಾಂಧಿ ಕಟ್ಟೆ ಉಂಟು ಅಂತ ಆದ್ರೆ ಅದಕ್ಕೆ ಅವರ ಕಾರಣ ಆಗಿದೆ. ಬಹಳ ಹೋರಾಟಗಳನ್ನು ಮಾಡಿದವರು ಅವರು ಇದು ಮಾಡ್ತಾರೆ. ಆಮೇಲೆ ಬೆಳ್ತಂಗಡಿಯಲ್ಲಿ ಮಿನಿ ವಿಧಾನಸೌಧ ಎದುರಲ್ಲಿ ನಮ್ಮ ಸುರೇಶ್ ಮಾಚಾರ್ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ ಚಟುವಟಿಕೆಗಳಾಗುತ್ತೆ. ಮೂಡುಬಿದಿರೆಯಲ್ಲಿ ಸಮಾಜ ಮಂದಿರದ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ, ಅಲ್ಲಿ ಚಟುವಟಿಕೆ ಆಗುತ್ತೆ. ಸುಳ್ಯದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಒಂದು ಬಹಳ ಪ್ರಾಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಈ ರಕ್ತ ಕೊಟ್ಟೆವು ಪಿಂಚಣಿ ಬಿಡುವ ಕಾನ್ಸೆಪ್ಟ್ ಇದೆಲ್ಲ, ಇದು ನಮ್ದು ದಕ್ಷಿಣ ಕನ್ನಡದ್ದು. ಸ್ವಲ್ಪ ಒಂದೇ ಪುತ್ತೂರಿದ್ದು ಇಡೀ ಸ್ಟೇಟ್ಗೆ ಸ್ಪೆಷಲ್ ಆಗಿರುವ ನಮ್ಮಲ್ಲಿ ನಮ್ಮ ಕಾರ್ಯದರ್ಶಿ ಇಡೀ ರಾಜ್ಯದಾದ್ಯಂತ ಅಕ್ಟೋಬರ್ 3ರಂದು ಕಡಿಯುತ್ತದೆ. ನಮ್ಮ ಪುತ್ತೂರು ಮೆರವಣಿಗೆ ಒಂದೇ ರೀತಿ ಆಗುತ್ತೆ. ರಕ್ತದಾನದ್ದು ನೀವು ಸ್ಪೆಷಲ್ ಆಗಿ ದಕ್ಷಿಣ ಕನ್ನಡ ಇಡೀ ಕಾನ್ಸೆಪ್ಟ್ ಅನ್ನ ಕೊಟ್ಟವರು ನಾವು ದಕ್ಷಿಣ ಕನ್ನಡದವರು. ನಮ್ಮ ಕಾರ್ಯದರ್ಶಿ ಇದ್ದಾರೆ, ನಮ್ಮ ಪುತ್ತೂರು ತಾಲೂಕಿನ ಕಾರ್ಯದರ್ಶಿ ವಿಮಲ್ ಕುಮಾರ್ ನೆಲ್ಲಿಯಾಡಿ ಅಂತಿದ್ದಾರೆ. ನಾವು ಈ ರೀತಿ ನಮ್ಮ ಏನು ಸಂಘದ ಚಟುವಟಿಕೆ ಚರ್ಚೆ ಮಾಡಿದಾಗ ಒಂದಿಷ್ಟು ವಿನೂತನವಾಗಿ ಮಾಡಬೇಕು. ಅಂದಾಜು ಒಂದು ಎಷ್ಟು ಮಂದಿ? 1 ಲಕ್ಷ ನೌಕರರು ಆ ದಿನ ರಕ್ತದಾನ ಮಾಡುವಂತ ನಿರೀಕ್ಷೆಯಲ್ಲಿ ನಮ್ಮ ಸಂಘಟನೆ ಇದೆ. ಬಹುಶಃ ಸ್ಟೇಟ್ ಇದು ದಾಖಲೆ ಕೂಡ ಆಗ್ತದೆ. ಯಾಕಂದ್ರೆ ಸರ್, ಈವರೆಗೆ ಬ್ಲಡ್ ಕ್ಯಾಂಪ್ 61,902 ಮಂದಿ ಒಂದೇ ದಿವಸ HDFC ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇರೋದು ಇಡೀ ದೇಶದ ಆ ದಿವಸ ಹೊಂದಿರುವಂತ 61,902. ನಮ್ಮ ಸಂಘಟನೆದು ಈಗಾಗಲೇ 1 ಲಕ್ಷ ಮಂದಿ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಅಂದ್ರೆ ಇದು ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ನಮ್ಮ ರಕ್ತವನ್ನು ನಾವು ಬಡ ರೋಗಿಗಳಿಗೆ ಕೊಡ್ತಾ ಇದ್ದೇವೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ವೆನ್ಲಾಕ್ ಆಸ್ಪತ್ರೆಯ ಡಾಕ್ಟರ್ ಶರತ್ ಅವರನ್ನು ನಾವು ರಕ್ತ ನಿಧಿಯನ್ನು ಸಂಪರ್ಕಿಸಿ ನಮ್ಮ ಸಂಪೂರ್ಣ ರಕ್ತವು ಸರ್ಕಾರಿ ಆಸ್ಪತ್ರೆಗಳಿಗೆ ಬಡ ರೋಗಿಗಳಿಗೆ ಹೋಗ್ತಾ ಇದೆ. ಇದು ಬಹಳ ದೊಡ್ಡದಾದಂತಹ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಗಮನಿಸಬೇಕು, ಪ್ರತಿಭಟನೆ ಅಂದ್ರೆ ರಸ್ತೆ ತಡೆ ಮಾಡುವಂತದ್ದು, ಟೈರ್ ಹೊತ್ತಿಸುವಂತದ್ದು, ಟ್ರಾಫಿಕ್ ಜಾಮ್ ಮಾಡುವಂತದ್ದು. ಇಲ್ಲಿ ಸರ್ಕಾರದ ಕಣ್ಣನ್ನು ತೆರೆಸಲಿಕ್ಕೆ ನಾವೊಂದು ವಿಶೇಷವಾದ ಮಾನವೀಯತೆಯವಾದಂತಹ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಕ್ತ ಕೊಟ್ಟೆವು, ಪಿಂಚಣಿ ಬಿಡೆವು. ನಾವು ಯಾವುದೇ ಕಾರಣಕ್ಕೂ ನಾವು ಪಿಂಚಣಿಯನ್ನು ಬಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ರಕ್ತದಷ್ಟು ನಾವು ಪ್ರಾಮುಖ್ಯತೆಯನ್ನು ನಾವು ಪಿಂಚಣಿಗೆ ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಬಿಡುವುದಿಲ್ಲ. ನಾವು ಪಿಂಚಣಿಯನ್ನು ಎನ್ನುವಂತಹ ಒಂದು ಸಂದೇಶವನ್ನು ನಾವು ಸರ್ಕಾರಕ್ಕೆ ಕೊಡ್ಲಿಕ್ಕೆ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಇದು ಸರ್ಕಾರಕ್ಕೆ ಭಾರ ಅಲ್ಲ. ಈ ಪಿಂಚಣಿಯನ್ನು ನಮಗೆ ಕೊಡುವಂತದ್ದು ಸರ್ಕಾರಕ್ಕೆ ಭಾರ ಅಲ್ಲ. ನಮ್ಮನ್ನು ಹಳೆ ಪಿಂಚಣಿಗೆ ಒಳಪಡಿಸುವುದಾದ್ರೆ ಸರ್ಕಾರಕ್ಕೆ ಲಾಭ ಇದೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ನಮಗೆ ಯಾವ ಪಕ್ಷವು ತನ್ನ ಪ್ರಣಾಳಿಕೆಯಲ್ಲಿ ಹಾಕಿಕೊಂಡಿದೆಯೋ ಆ ಪಕ್ಷವು ಇವತ್ತು ಆಡಳಿತದಲ್ಲಿ ಇದೆ. ನಮ್ಮ ಹೋರಾಟಕ್ಕೆ ದೇವೇಗೌಡರು ಬಂದಿದ್ರು, ಮಾನ್ಯ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು. ಅವರು ಆ ಸಂದರ್ಭದಲ್ಲಿ ಮಾತಾಡಿದಂತಹ ಮಾತುಗಳು ನಮಗೆ ಒಂದು ಉತ್ಸಾಹವನ್ನು ಕೊಟ್ಟಿದೆ. ಖಂಡಿತವಾಗಿಯೂ ನಮ್ಮ ಸರ್ಕಾರ ಬಂದ್ರೆ ನಾವು ನಿಮಗೆ ಹೊಸ ಪಿಂಚಣಿಯನ್ನು ರದ್ದು ಮಾಡಿ ಹಳೆ ಪಿಂಚಣಿಯನ್ನು ತರ್ತೇವೆ ಎನ್ನುವಂತಹ ಮಾತುಗಳನ್ನು ಫ್ರೀಡಂ ಪಾರ್ಕ್ನಲ್ಲಿ ಮಾನ್ಯ ಮಾಜಿ ದೇವೇಗೌಡರು ಮಾತಾಡಿದ್ದಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರು ತನ್ನ ಪ್ರಣಾಳಿಕೆಯಲ್ಲೂ ಸಹ ನಿಮಗೆ NPS ಅನ್ನು ರದ್ದು ಮಾಡ್ತೇವೆ, OPS ಅನ್ನು ತರ್ತೇವೆ ಎನ್ನುವಂತ. ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಲಾಭವೂ ಇದೆ. ಇದರಿಂದ ಸರ್ಕಾರಕ್ಕೆ ಯಾವ ಹೊರೆಯೂ ಆಗುದಿಲ್ಲ ಎನ್ನುವಂತ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ. ಅಲ್ಲ ಸರ್, ನಿಮ್ಮ ಒಂದಷ್ಟು ಹಣ ಸರ್ಕಾರದ ಕೈಯಲ್ಲಿದೆ. ಎಲ್ಲರೂ ಕೂಡ ಒಮ್ಮಿಂದೊಮ್ಮೆ ನಿವೃತ್ತಿ ಆಗ್ತಾರ? ಕೆಲವೊಂದು 100 ಮಂದಿಯೂ ಇಲ್ಲ ಅಲ್ವೇ ಇಡೀ ರಾಜ್ಯದಲ್ಲಿ ಲೆಕ್ಕ ಹಾಕಿದ್ರೆ? ಹಾಗಿದ್ರೆ ಎಷ್ಟು ಲಕ್ಷ ಮಂದಿಯ ಹಣ ಅಲ್ಲಿ ಸರ್ಕಾರದ ಕೈಯಲ್ಲಿ ಇರ್ತಾ ಹೋಗ್ತದೆ. ಮತ್ತೆ ಇನ್ನೊಂದು 10% ದುಡ್ಡು ಸರ್ಕಾರ ಹಾಕ್ತದೆ ಅಂತಂದ್ರೆ ಅದು ಸಾರ್ವಜನಿಕರ ದುಡ್ಡು. ಸಾರ್ವಜನಿಕರು ಪ್ರಶ್ನೆ ಮಾಡ್ಬೋದು, ನಮ್ಮ ದುಡ್ಡನ್ನು ನೀವೇನ್ ಮಾಡ್ತಾ ಇದ್ದೀರಿ ಖಾಸಗಿ ಕಂಪನಿಗಳಿಗೆ ಷೇರು ಮಾರುಕಟ್ಟೆಗೆ ಹಾಕ್ತಾ ಇದ್ದೀರಿ ಎನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದೇವೆ. ನಾವು ಅನ್ಯಾಯಕ್ಕೊಳಗಾಗ್ತಾ ಇದ್ದೇವೆ. ಅದರ ಜೊತೆಗೆ ಸರ್ಕಾರದ ಜನರನ್ನು ಸಹ ಸರ್ಕಾರವು ಮರಳು ಮಾಡ್ತಾ ಇದೆ ಎನ್ನುವಂತಹ ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ನಿಮ್ಮ ಹೋರಾಟ ಯಶಸ್ವಿ ಆಗಲಿ, ನಿಮ್ಮ
ಏನೊಂದು ಬೇಡಿಕೆ ಇದೆ ಅದು ಖಂಡಿತವಾಗಿ ಕೂಡ ಸರ್ಕಾರಗಳು ಅದನ್ನ ಪರಿಗಣಿಸಬೇಕು ಅಂತ ಕೊನೆಯದಾಗಿ ನಮ್ಮ NPS ನೌಕರರಿಗೆ ಒಂದು ಕಿವಿ ಮಾತನ್ನು ಹೇಳುವಂಥದ್ದು ಸಂಘಟನೆಯ ಆದ್ಯ ಕರ್ತವ್ಯ ಅಂತ ಭಾವಿಸಿ, ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4,000ಕ್ಕೂ ಮಿಗಿಲಾಗಿ NPS ನೌಕರು ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ಬಹುಶಃ ಅವರೆಲ್ಲರೂ ಕೂಡ ನಮ್ಮ NPS ಸಂಘದ ಸದಸ್ಯರಾಗಿ ನಮ್ಮ ಸಂಘಕ್ಕೆ ಶಕ್ತಿಯನ್ನು ಕೊಡಬೇಕು. ನಾಡಿದ್ದಿನ 3ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದವರೆಯವರು ಸಕ್ರಿಯವಾಗಿ ಭಾಗವಹಿಸಿ ರಕ್ತದಾನ ಮಾಡಿ ಆ ಮೂಲಕ ಸರ್ಕಾರದ ಕಣ್ಣನ್ನು ತೆರೆಯುವಂಥ ಕೆಲಸಕ್ಕೆ ಅವರು ಶಕ್ತಿಯನ್ನು ಕೊಡಬೇಕು ಅಂತ ಈ ಮೂಲಕ ಕರೆ ಕೊಡ್ತಾ ಇದ್ದೇವೆ. ಎಸ್, ಧನ್ಯವಾದಗಳು ಇಬ್ರಾಹಿಂ ಅವರಿಗೂ, ಸಂತೋಷ್ ಕುಮಾರ್, ದಿನೇಶ್ ಮಾಚಾರ್ ಮತ್ತು ಚಂದ್ರನಾಥ್ ಅವರಿಗೂ. ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತ ನಾವು ಕೂಡ ಹಾರೈಸ್ತೇವೆ. V4 ನ್ಯೂಸ್. ಎಸ್ ವೀಕ್ಷಕರೇ, ಬಹುಶಃ ಏನೇನೇನೋ ಬದಲಾವಣೆಗಳಾಗ್ತವೆ, ಆದರೆ ಎಲ್ಲ ಬದಲಾವಣೆಗಳು ನಮ್ಮ ಒಳಿತಿಗೆ ಅಂತ ಏನೋ ಉಳ್ಳವರು ಹೇಳ್ತಾರೆ. ಆದರೆ ಆ ಬದಲಾವಣೆಗಳು ನಮ್ಮ ಒಳಿತಿಗಾಗಿ ಅಲ್ಲ, ಅವರ ಲಾಭಕ್ಕಾಗಿ ಮಾತ್ರ ಅಂತ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಗಮನಿಸುವಾಗ ಸರ್ಕಾರಿ ನೌಕರರನ್ನು ಅವರು ಬಿಟ್ಟಿಲ್ಲ ಅನ್ನೋಂಥದ್ದು. ಹಾಗಾಗಿ ಏನು ಹೊಸ ಪಿಂಚಣಿ ಯೋಜನೆ ಏನಿದೆ ಅದರ ವಿರುದ್ಧ ಅವರ ಹೋರಾಟ ಏನಿದೆ ಆ ಹೋರಾಟ ಯಶಸ್ವಿಯಾಗಲಿ. ಜೊತೆಗೆ ಹಳೆಯ ಪಿಂಚಣಿ ಯೋಜನೆ ಸರ್ಕಾರ ಜಾರಿಗೆ ತಂದು ನೌಕರರ ಶ್ರಮಿಕರ ಅವರ ಬದುಕಿನ ಬವಣೆಯನ್ನು ನೀಗುವಂಥ ಕೆಲಸವನ್ನು ಸರ್ಕಾರಗಳು ಮಾಡಲಿ ಅಂತ ಆಶಿಸೋಣ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.